ಬಳಿರಿ ರಾಕ್ಷಸ ಕುಲೋದ್ಧಾರಕ ಇರುವಂತ ಸ್ಥಳ ಶುಂಭನಿಶುಂಭರೆಂದು ಕೇಳಿದ್ದೇವೆ. ಹೊರಟು ಬಂದ ಗಾರಿಯ ಕಾರಣ
ಶೋಣಿತ ಜನಪದದಲ್ಲಿ ಅಲ್ವೇ? ಹೌದಣ್ಣ. ಹಿರಿಯವರ ಶುಂಭ ನೀನು ಒಳ ಹುಟ್ಟಿದವ, ನಿಶುಂಭ ತಮ್ಮ ತಾಯಿಯ ಗರ್ಭದಿಂದ ಹೊರವಂದಾಕ್ಷರವೇ ನಮ್ಮ ನೆತ್ತಿ ಎದೆ ಹಾಲೊಳಿಸಿ ನಮ್ಮನ್ನು ಬೆಳೆಯುವುದಕ್ಕೆ ಅವಕಾಶ ಮಾಡಿಕೊಟ್ಟಳು. ಬೆಳೀತಾ ಇದ್ದಂತೆ ಮಕ್ಕಳಿಗೆ ಯೋಗ್ಯವಾದಂತಹ ವಿದ್ಯೆ ಅಗತ್ಯವಿದೆ ಎಂಬುದನ್ನು ತಿಳಿದಂತಹ ಮಾತೆ ಒಳ್ಳೆಯ ಗುರುಗಳ ಬಳಿಗೆ ಕಳುಹಿಸಿ ನಮ್ಮನ್ನು ವಿದ್ಯಾಭ್ಯಾಸಕ್ಕಾಗಿ ತೊಡಗಿಸಿಕೊಂಡರು. ನಿಜ ಅಲ್ವೇ? ಹೌದಣ್ಣ. ವಿದ್ಯಾಭ್ಯಾಸವನ್ನು ಮಾಡಿದೆವು ನಾವು. ಯಾವ ರೀತಿಯ ವಿದ್ಯಾಭ್ಯಾಸ? ಅಸಾಮಾನ್ಯವಾದಂತಹ ವಿದ್ಯಾಭ್ಯಾಸ. ಸತ್ಯ, ವೇದ, ಶಾಸ್ತ್ರ, ಪುರಾಣ, ತತ್ವ, ಮೀಮಾಂಸಾ, ಶಸ್ತ್ರ, ಶಾಸ್ತ್ರ ಎಲ್ಲವನ್ನೂ ಕರಗತ ಮಾಡಿಕೊಂಡಂತಹ ನಾವು ಬೆಳೆದು ಪ್ರಾಯ ಪ್ರಬುದ್ಧರಾದಾಗ ಪುರವನ್ನು ಸೇರಿದಾಗ ಪ್ರೀತಿಯಿಂದ ತಾಯಿ ಬರಮಾಡಿಸಿಕೊಂಡಳು. ಹೌದಣ್ಣ. ಆ ರೀತಿ ಎತ್ತಿದಳು. ಮಕ್ಕಳೇ, ನಿಮ್ಮ ಪುರಾಣ ನಮಗೆ ಮಹದಾನಂದವಾಗಿದೆ. ಆದರೆ ರಕ್ಕಸ ಕುಲದಲ್ಲಿ ರಾಕ್ಷಸರಿಗಾಗಿ ಒಬ್ಬ ನಾಯಕನಿಲ್ಲ ಮಕ್ಕಳೇ. ನನ್ನಲ್ಲಿ ಹೇಳಿದಂತಹ ಸತ್ಯ ಹಿರಿಯವರಂತ ನನ್ನಲ್ಲಿ ಕರೆದು ಹೇಳಿದಾಗ ಅಮ್ಮ ಏನಾಗಬೇಕು ಅದಕ್ಕೆ ಅಂತ ನಾನು ಕೇಳಿದ್ರಿ. ಮಗನೇ, ಯೋಚನೆ ಮಾಡುವ ಅಗತ್ಯವಿಲ್ಲ. ಈ ಶೋಣಿತಾಪುರ ನಮಗೆ ಬಡವಾಳೆಯಾಗಿ ಹಿಂದಿನವರಿಂದಲೇ ಬಂದದ್ದು. ಇದನ್ನು ಆಳಬೇಕು ಅಂತಾದ್ರೆ ಯೋಗ್ಯ ವ್ಯಕ್ತಿಯಾಗಬೇಕು. ಆ ಯೋಗ್ಯ ವ್ಯಕ್ತಿ ಹಿರಿಯವರಾದಂತಹ ನಿನ್ನಲ್ಲಿ ಇದೆ. ತುಂಬಾ ಏನು ಪೀಠ ಅಂತ ಹೇಳಿದ್ರು, ಏರಿದೆ, ಪಟ್ಟಾಭಿಷೇಕವಾಯಿತು, ನೀನು ಯುವರಾಜನಾದೆ. ಸತ್ಯ. ಈ ಶೋಣಿತಾಪುರದಲ್ಲಿ ನಮ್ಮವರೆಲ್ಲ ಸಂತೋಷಗೊಂಡರು ಅಲ್ವೇ? ಹೌದಣ್ಣ. ಆಮೇಲೆ ನಮ್ಮವರಿಗಾಗಿ ತಾಯಿ ಹೇಳಿದಂತೆ ಮಾಡಿದ ಸಾಧನೆಯನ್ನು ನಾವು ಸರಸಿದೋದ್ಭವನನ್ನು ಮೆಚ್ಚಿಸಿ ಹರಿಹರಾದಿಗಳಿಂದ ಮರಣವು ದೊರಕದಂತೆ ಪವಿತ್ರವಾದಂತಹ ಪದಗಳಿಗೆ ನಿಶುಂಭನ ಪ್ರಣಾಮಗಳು. ಶುಭಂ ತಾಯಿ ಹೇಳಿದಂತೆ ದೈವಬಲವನ್ನು ಸಂಪಾದಿಸಬೇಕು ಎನ್ನುವಂತಹ ಉದ್ದೇಶದಿಂದ ಮಾತೆಯ ಆಶೀರ್ವಾದವನ್ನು ಪಡೆದು ತಾರುಣ್ಯದಲ್ಲೇ ಅರಣ್ಯವನ್ನು ಸೇರಿ ಶರಣ್ಯ ಭಾವದಿಂದ ಹಿರಣ್ಯ ಗರ್ಭನನ್ನು ಮೆಚ್ಚಿಸಿ ಅವನ ಕಾರುಣ್ಯಕ್ಕೆ ಒಳಗಾದವರು ನಾವು. ಸತ್ಯ. ನಮ್ಮ ಭಕ್ತಿಗೆ ಒಲಿದಂತಹ ಬ್ರಹ್ಮದೇವರಲ್ಲಿ ಹರೆಯ ಯೋನಿಜರಿಂದ ಹಾಗೂ ಹರಿಹರಾದಿಗಳಿಂದ ಮರಣವೇ ಇಲ್ಲದಂತಹ ವರವನ್ನು ಪಡೆದಿದ್ದೇವೆ. ಒಂದು ವೇಳೆ ಮರಣ ಬರುವುದೇ ಹೌದು ಅಂತಾದ್ರೆ ಕನ್ಯಾ ಜೀವ ಕೋಶ ಸಮುದ್ಭವೆಯಿಂದ ಮಾತ್ರ. ಖಂಡಿತವಾಗಿಯೂ ಸಾಧ್ಯವಿಲ್ಲವಣ್ಣ. ವರ ಪಡೆದ ವಿಚಾರವನ್ನು ತಾಯಿಯಲ್ಲಿ ಹೇಳುವುದಕ್ಕಾಗಿ ಈ ಶೋಣಿತೆಯನ್ನು ಸೇರಿದವಣ್ಣ. ಪಡೆದಿರಲು ವರಗಳನ್ನು
ಬಡಿಸಬೇಕಿಲ್ದೆನುದ ಮುಜ ಬಡಿಸಬೇಕಿಲ್ದೆನುದ ತಮ್ಮನೊಡನೆ ಕರೆದ ವರ ಪಡೆದ ವಿಷಯವನ್ನು ತಾಯಿಯಲ್ಲಿ ಹೇಳಿದಾಗ ತಾಯಿ ಸಂತೋಷಗೊಂಡಳು. ನಿಜ ಮಕ್ಕಳೇ, ವರ ಪಡೆಯುವುದು ಮಾತ್ರವಲ್ಲ, ಅದನ್ನು ಸಾರ್ಥಕತೆಗೊಳಿಸಬೇಕು ಎಂಬ ಮಾತನ್ನಾಡಿದಾಗ ನಮಗೆ ಉಪಾಯ ಹೊಳೆದಂತೇನು? ದೇವಲೋಕಕ್ಕೆ ಹೋಗುವ ಬಗ್ಗೆ ಯೋಚನೆ ಮಾಡ್ತಾರೆ. ತಮ್ಮ ಅಣ್ಣ ಅವರು ನಮ್ಮ ಪಕ್ಷವನ್ನೇ ಸೇರಿದವರು. ಅವರೀಗ ಅವಸರದಲ್ಲಿದ್ದಾರೆ ದೇವಲೋಕಕ್ಕೆ ಹೋಗಲಿಕ್ಕೆ. ರಕ್ಕಸರಲ್ವಾ ಹೊಳಿತಾ ಇರ್ತಾರೆ ಬಿಡು. ಈ ಕೂಟದಲ್ಲಿ ಅವರು ನಮ್ಮ ಜೊತೆ ಸೇರಿದ್ದಾರಂತಾದ್ರೆ ಅದು ನಮ್ಮ ಭಾಗ್ಯ. ಕರ್ಕೊಂಡು ಹೋಗುವುದೇ ನಿಮ್ಮ. ಈಗ 14 ಲೋಕವನ್ನು ಗೆಲ್ಲುವುದಕ್ಕೆ ನಾವು ಮೊದಲು ದಿಗ್ವಿಜಯ ಇಲ್ಲಿ ಕೈಗೊಳ್ಳಬೇಕು, ಭೂಮಿ ಸಂಚಾರ ಮಾಡಬೇಕು. ಅದಕ್ಕೆ ಬರ್ತೀರಾ ನೀವು? ಇಲ್ವಲ್ಲ. ಪಾತಾಳ ಸೇರಬೇಕು, ಅಲ್ಲಿಗೆ ಬರ್ತೀರಾ? ಸುಮ್ಮನೆ ಬೊಬ್ಬೆ ಹೊಡೆದ್ರೆ ಸಾಕಾಗುವುದಿಲ್ಲ, ಅಲ್ಲಿಗೆ ಬರಬೇಕು. ಬೇಡ, 4 ಲೋಕಕ್ಕೆ ಹೋಗಬೇಕು ಅಂತ ಮನಸ್ಸು ಮಾಡಿದ್ದೇನೆ. ಅನುಮಾನ ಬೇಕಿದ್ದಕ್ಕೆ ನಿರ್ಜರರನ್ನು ಹಲಲಗೈಯುವ ಕಾರ್ಯಕ್ಕೆ ವರದ ಪೀಠಲವರ ನಮಗಿರೆ ಲಕ್ಷವೇ ಕ್ಷಣದೊಳೆದು ಅಲಾಕಕ್ಕೆ ಅನುಮಾನವ್ಯಾಕಿದಕ್ಕೆ ಅಂದ್ರೆ ಆ ನಿರ್ಜನರನ್ನು ಕಾರ್ಯಕ್ಕೆ ವನಜ ಪೀಠದವರ ಬಲ ನಮ್ಮ ಮೇಲೆ ಇರುವಲ್ಲಿಯವರೆಗೆ ಯಾರಿಗೂ ಹೆದರುವಂತಹ ಅವಶ್ಯಕತೆ ಇಲ್ಲ. ಸೋಲನ್ನು ಕಾಣುವುದಕ್ಕೆ ಸಾಧ್ಯವಿಲ್ಲವಣ್ಣ. ಒಂದು ಆಶೀರ್ವಾದ ಮಾಡಣ್ಣ. ನಮ್ಮವರನ್ನೆಲ್ಲ ಜೊತೆ ಸೇರಿಸಿಕೊಂಡು ದಿವೌಕಸರನ್ನು ಪಡೆಯುವುದಕ್ಕಾಗಿ ನಾನು ಹೋಗಿ ಬರ್ತೇನೆ. ನೀನೊಬ್ಬರೇ ಹೋಗುವುದಲ್ಲ, ಜೊತೆಗೆ ನಾನು ಬರ್ತೇನೆ. ಸೇರಿ ಸಿದ್ಧವಾಗಿದೆ. ಏರೋಣ ದೇವರ. ನುರಿಯ ಸೂಸುತ್ತ ಪಾಕ ಶಾಸನ ನೆರೆದಿರುವ ದಿಕ್ಪಾಲಕರು ವಿಸ್ತರಿಸಿ ನುಡಿದ ಆಲೋಚನೆ ತಪ್ಪದೇ ಹೋಯಿತಲ್ಲ, ಸತ್ಯವಾಗುತ್ತಾ ಇದೆ. ಈ ಹೊತ್ತಿಗೆ ಶುಂಭ ನಿಶುಂಭ ಅನ್ನುವಂತ ಉಭಯರು ಧನುಕುಮಾರಕರು ನಮಗೆ ಸ್ವಲ್ಪ ದೊಡ್ಡ ಮನ ಮಕ್ಕಳೇ. ಅವರು ಸೇನಾ ಸಮೇತರಾಗಿ ನಮ್ಮ ಮೇಲೆ ದಾಳಿಯನ್ನು ಮಾಡಿದ್ದಾರಂತೆ. ಸ್ವರ್ಗವನ್ನು ವಶಪಡಿಸಿಕೊಳ್ಬೇಕು ಅನ್ನುವಂತ ಹುಮ್ಮಸ್ಸಂತೆ. ಹಾಗಾಗಿ ಆಯುಧ ಧರಿಸಿಕೊಳ್ಳಿ, ವಾಹನ ಏರಿಕೊಳ್ಳಿ, ದೇವದುಂದು ವಿಮೊಳಗಿಸುತ್ತ
ಅವಧಿ ಸದಾ ಯಜ್ಞಯಾಗಾದಿಗಳನ್ನು ಮಾಡುವ ಮುಖೇನವಾಗಿ ತ್ರಿಮೂರ್ತಿಗಳನ್ನು ಮೆಚ್ಚಿಸಿ ಭಕ್ತಿಯಿಂದ ಸ್ವರ್ಗಲೋಕವನ್ನು ಪಡೆದಿದ್ದೇವೆ. ಆದರೆ ಈ ಕಾಲಕ್ಕೆ ಶಕ್ತಿಯಿಂದ ಸ್ವರ್ಗಲೋಕವನ್ನು ಮಾಡುವುದಕ್ಕೆ ಸತ್ಯ. ಆಯುಧಧಾರಿಯಾಗಿ ಬಂದಿದ್ದೀರಾ. ಇಗೋ ನನ್ನ ಕೈಯಲ್ಲಿ ಬಾಣ ಉಂಟು. ನಿನ್ನ ಪ್ರಾಣ ತೆಗೆದೇನು. ಬಂದವ ಯಾರು ನೀನು? ಅರುಣ. ಅಷ್ಟು ಸಾಮರ್ಥ್ಯ ಉಂಟು ನಿನ್ನಲ್ಲಿ. ಬಿಡುಗಣ್ಣರ ಜೊತೆ ಪಡಿದು ದೃಢಗೊಳಿಸಲು ನಾವು ನಡೆದಂತಿಗೆ ಬೈ ಕೆಡದಿರಿ ಧುರದೊಳಗೆ ಯಾರೆಂಬುದಾಗಿ ಹೇಳಿದೆ? ವರುಣ. ಎಲ್ಲಿ ಅಧಿಕಾರಿ ನೀನು? ನಿಮಗೆ ಬೇರೆ ದಿಕ್ಕಿಲ್ವೇನು? ನಮಗೆ ದಿಕ್ಕಿಲ್ಲ. ನಮ್ಮದು ಶೋಣಿತಾಪುರವೇ. ಇಲ್ಲಿ ಯಾಕೆ ಬಂದದ್ದು? ಪ್ರಶ್ನಿಸುವುದಕ್ಕೆ ನೀನು? ಅಧಿಕಾರವನ್ನು ಪಡೆಯುವುದಕ್ಕಾಗಿ ಬಂದಿದ್ದೇವೆ. ಕೊಡುವುದಕ್ಕೆ ಆಗುದಿಲ್ಲ ಅಂತಾರೆ, ಪಡೆದುಕೊಳ್ಳುವುದಕ್ಕೆ ನಮಗೂ ಗೊತ್ತಿದೆ. ಎಲ್ಲಿ ಬೋಪೆ ಎಲ್ಲವೋ ದುರುಳ ಬಡಿದ ಗರುವ ಎನ್ನಲ್ಲಿ ತೋರಿಸು ತಲ್ಲಿ ಬಡಿದ ಗರುವಮ ಎನ್ನಲ್ಲಿ ತೋರಿಸು ಒಂದು ಹೆಜ್ಜೆ ಮುಂದಿಟ್ಟಂತಾದ್ರೆ ಜಾಗ್ರತೆ ಇದ್ದೇನೆ. ಇಲ್ಲವಂತಾದ್ರೆ ಈ ಸ್ವರ್ಗದ ಮೇಲೆ ದಾಳಿಯನ್ನು ಇಟ್ಟು ಸಂಪತ್ತನ್ನು ಬಯಸುವುದಕ್ಕೆ ಬಂದೆಯ ನಿನಗೆ ಸಿಗುವಂತಹ ವಸ್ತಲ್ಲ. ಬದುಕುವ ಮನ ಉಂಟು ಅಂತಾದ್ರೆ ಸುಮ್ಮನೆ ಹೋದ್ರೆ ಒಲಿತು. ಇಲ್ಲ ಅಂತಾದ್ರೆ ಯಮನಾಲಯಕ್ಕೆ ಕಳಿಸ್ತೇನೆ. ಯಾರು? ಕುಬೇರ. ಮಲ್ಲದುರರ ಕಾರ್ಯ ಸಮರದಲ್ಲಿ ಕಂಡು ನಮ್ಮನೆಲ್ಲ ನಿಲ್ಲದೋಡಿ ಹೋಗಿ ವಿಪಿನದಲ್ಲಿ ಬಾಳುವುದ ಏನು ಬೇಕಾದಷ್ಟು ಸಂಪತ್ತು ಉಂಟೇನೋ ನಿನ್ನಲ್ಲಿ? ನನ್ನಲ್ಲುಂಟು. ಇದ್ರೆ ಏನು ಪ್ರಯೋಜನ? ನಮ್ಮಂತಹ ಅಸುರರು ಬರುವಾಗ ದಾಳಿ ಮಾಡುವುದಕ್ಕೆ
ಮಾಡುವುದಕ್ಕೆ ಮುಂದಾದಾಗ ಹಾ. ತಡೆಯೊಡ್ಡುವುದು. ನೀವು ದಾಳಿ ಮಾಡ್ತೀರಿ ಅಂತ ನನಗೆ ಮೊದಲೇ ಗೊತ್ತುಂಟು. ಹೌದಾ? ನೀವು ವಿಳಾಸ ಕೇಳಿಯೇ ಕೊಲ್ಲುವರಂತ ನನಗೆ ಮೊದಲೇ ಗೊತ್ತುಂಟು. ಹೌದಾ? ನಿಮ್ಮ ಎಲ್ಲರಲ್ಲಿ ವಿಳಾಸ ವಿಳಾಸ ಕೇಳಲಿಕ್ಕಿಲ್ಲ. ಹಾ. ನೀವೆಲ್ಲ ನೀವು ಸೋತು ಬಂದ ವಿಪಿನದಲ್ಲಿ ಓಡಿ ಹೋಗುವವರು. ಹೌದಾ? ಹಾಗೆ ಅಂತ ನಮ್ಮ ಮುಂದೆ ಬಂದರೆ ಇಂತಾದರೆ ಹಾ. ಪರಿಣಾಮ ನೆಟ್ಟಗಿರಲಿಕ್ಕಿಲ್ಲ. ಏನು ಏನು ಪರಾಕ್ರಮ ನೋಡೋಣ. ಅದಲಿ ಸ್ವರ್ಗವನ್ನು ರಕ್ಷಿಸುವುದಕ್ಕಾಗಿ ನಾನು ಇಲ್ಲಿಗೆ ಬಂದೆ. ಯಾರು ನೀನು? ವಾಯುದೇವ. ಓಹೋ, ನೀನು ಯಾಕೆ ಇಲ್ಲಿ ನಿಂದೆ? ಯಾರು ನಿನ್ನ ತಂದೆ? ಬದುಕಬೇಕೆಂಬ ಆಸೆ ಉಂಟುಂಟಾದ್ರೆ ನಡೆ ಹಿಂದೆ, ಇಲ್ಲವಾದ್ರೆ ಬಾ. ತಗಲಿಯಲು ತಾನೇರ ನರಿಯದೆ ಗಗನವನ್ನು ಬಯಸುವುದು ಯೋಗ್ಯವೇ? ನಗಧರ ನಗೆಳೆಲ್ಲ ಗೆನುಲಿ ಹಗರಣದಲ್ಲಿ ಯಾರು ಎಂಬ ಹಾಗೆ ಪ್ರಶ್ನಿಸಿದೆ. ಶೋಣಿತಾಪುರದ ಯುವರಾಜ ನಿಶುಂಭ ಎನ್ನುವ ಹಾಗೆ ಹೆಸರು. ಕಶ್ಯಪ ಬ್ರಹ್ಮ ಹಾಗೂ ಧನುಕುಮಾರಕರಾಗಿ ನಾವು ಜನಿಸಿದವರು. ನನಗೊಬ್ಬ ಅಣ್ಣನಿದ್ದಾನೆ ಶುಂಭ. ನಿನಗೆ ನಾನು ಸಾಕು ಎಂಬ ಕಾರಣಕ್ಕಾಗಿ ಬಂದು ನಿಂತಿದ್ದೇನೆ. ಯಾವ ದಿಕ್ಕಿನ ಒಡೆಯನು ನೀನು? ವಾಯುವ್ಯ ದಿಕ್ಕಿನ ಒಡೆಯ ನಾನು. ವಾಯವ್ಯ ದಿಕ್ಕಿನ ಒಡೆಯ. ಮಾಡುವ ಕೆಲಸವೇನು ನಿನ್ನದ್ದು? ಸ್ವರ್ಗವನ್ನು ರಕ್ಷಿಸುವುದು. ಸ್ವರ್ಗವನ್ನು ರಕ್ಷಿಸುವುದು. ಈಗ ನಮ್ಮ ಕೈಯಿಂದ ಉಳಿಸ್ಲಿಕ್ಕೆ ಆಗ್ತದ ನೋಡು ನೀನು. ಮರುಳನೆ ನಿನ್ನಂತಿರುವ
ಬದುಕುವ ಪೂರ್ವದಲ್ಲಿ ಸಂಘಕ್ಕೆ ದಾಳಿಯನ್ನಿಟ್ಟೆಯೋ ಸತ್ಯ ಮಾಡಿದ್ದು ತಪ್ಪು ಅದನ್ನು ಒಪ್ಪು ಓ ದಡಿಯ ಬೆಪ್ಪು ಶಿರ ಹೋಗಿದ್ದು ನಿರಮನೆಯೊಳಗೆ ತೋರನ ಕಥಕದಿ ಗೀನಕವನ್ನಾಳದಿರಲು ಪೌರುಷವನ್ನು ಕಾಣಿದನ್ನೊಡನೆ ನೀನು ಆನೆ ಬಹಳ ಎತ್ತರವಾಗಿ ಬಿಳಿ ಬಣ್ಣದ ಆನೆ 1000 ಸುಂಡಿಲು ತಪ್ಪಿಕೊಂಡಿದೆ. ನಮ್ಮಲ್ಲಿ ಕಳೆ ಇಲ್ಲ ಅಂತ ತೋರಿಸುವುದಕ್ಕೆ. ಯಾವುದರ ಕಳೆ ಇಲ್ಲ? ನೋಡಿದೆಯಲ್ಲ ಶ್ವೇತ ಶುಭ್ರವಾದ ಆನೆ. ಶ್ವೇತ ಶುಭ್ರವಾದಂತಹ ಆನೆಗೆ 1000 ಸೊಂಡಿಲು. ಅದರ ಕುತ್ತಿಗೆಯಲ್ಲಿ ನೀನು ಕೂತಿದ್ದಿ ಮಗನೇ. ಒಂದು ಮಂಗಲಮರಿಯಾಗಿ ಕಾಣ್ತಾ ಇದ್ದಿ. ಏನು ಮಾಡುವ? ನೋಡುವ ದೃಷ್ಟಿ ಹಾಗೆ. ನೋಡುವ ದೃಷ್ಟಿ ಅಲ್ಲ. ಮತ್ತೆ ಆನೆ ಎತ್ತರಕ್ಕೆ ಅಷ್ಟೇ ಎತ್ತರಕ್ಕೆ ನಾವಿದ್ರೆ ಏರಿದವನಿಗೂ ಒಂದು ಶೋಭೆ ಗೊತ್ತಾಯ್ತಲ್ಲ. ಮತ್ತೆ ಲೋಕದಲ್ಲಿ ವ್ಯತ್ಯಾಸ ಬೇಕು. ನೀನು ಮಂಗಲಮರಿಯಾಗಿ ಈಗ ಕೂತ್ಕೊಂಡು ನೋಡು, ಆನೆ ಅಷ್ಟು ದೊಡ್ಡದು ಇದ್ದರೂ ಕೂಡ ಸಣ್ಣ ಗಾತ್ರದ ನಾನು ಅದನ್ನು ಹೇಗೆ ಪಳಗಿಸ್ತಾ ಇದ್ದೇನೆ ಅಂತ ನೋಡು, ಅದು ಮುಖ್ಯ. ಮತ್ತೆ ಮಾವುತ ಎಂತ ಮಾಡುದು? ಮಾವುತ ಎಂತ ಮಾಡುದು? ಈಗ ಆನೆ ಕುತ್ತಿಗೆಯಲ್ಲಿ ಕೂಡಿತದ್ದು ನೀನು ಕೂತದ್ದು ಮಾತ್ರ. ಹೌದು. ಮಾವುತನ ಸಂಜ್ಞೆ ಇಲ್ಲದೆ
ಆನೆ ಏನು ಮಾಡುವುದಿಲ್ಲ. ಇದು ಮಾವುತ ನಡೆಸುವ ಆನೆ ಅಲ್ಲ, ಇದು ಮನೋಗಮನದಲ್ಲಿ ಬೇಕಾದ್ರೆ ಸಾಕ್ತದೆ. ಇದು ಅದು ನೀನು ಹೇಳುವುದು ಮಾತ್ರ. ಅಂಬರ ಪಥದಲ್ಲಿ ಸಾಕ್ತದೆ. ಮನೋಗಮನ ಇದೆ, ಆದ್ರೆ ಮಾವುತ ಹೇಳದಿದ್ರೆ ಯಾವುದು ನಡೆಯುವುದಿಲ್ಲ. ನಾನೊಂದು ಹೇಳ್ತೇನೆ, ಶೋಣಿತಾಪುರದೀಶ ನಾನು, ನೀನು ಶುಂಭದಾನವ ಎಂಬ ನಾಮ. ಓ ಶುಂಭಾಸುರ, ನಾನೇ ನಿನ್ನ ಕುರಿತು ಕೇಳಿದೆ. ಏನು ಕೇಳಿದೆ? ಒಳ್ಳೆಯ ಮಾತೇ ಕೇಳಿದ್ದೆ. ನೋಡ್ಲಿಲ್ವಾ? ನೋಡ್ಲಿಲ್ಲ. ಯಾವುದು ನೋಡ್ಲಿಲ್ಲ? ನಿನ್ನನ್ನು ನೋಡ್ಲಿಲ್ಲ, ನನ್ನನ್ನು ನೋಡ್ಲಿಲ್ಲ. ಪರಿಚಯ ಆಗಲಿ. ಇಲ್ಲಿ ಮಾಡಿದ ಪರಾಕ್ರಮದ ಬಗ್ಗೆ ನೋಡ್ಲಿಲ್ವೇನೋ? ಕಂಡಿದ್ದೇನೆ. ದೇವತೆಗಳನ್ನು ಬಡಿಯುತ್ತಾ ಇದ್ದೀರಿ, ಓಡಿಸ್ತಾ ಇದ್ದೀರಿ. ರಕ್ಕಸರೆಲ್ಲ ಬಡಿಯುತ್ತಾ ಇದ್ದಾರೆ, ದೇವತೆಗಳೆಲ್ಲ ಓಡಿ ಹೋಗ್ತಾ ಇದ್ದಾರೆ. ಆತ್ಯಂತಿಕವಾದ ವಿಜಯ ಇದಲ್ಲ. ಈಗ ಅದಾಗಬೇಕು. ಈಗ ಹೇಗೆ? ನೀನು ಸಿಕ್ಕಿದ್ಯಲ್ಲ, ಮುಖ್ಯಸ್ಥ ಒಬ್ಬ ಸಿಕ್ಕದಿದ್ರೆ ಯಾವ ಕೆಲಸ ಮಾಡಿದ್ರು ನಿಷ್ಪ್ರಯೋಜಕ. ಓ ಹಾಗೆ. ದೇವೇಂದ್ರ ಏನು? ದೇವಲೋಕವನ್ನು ಪಡೆಯುವಂತಹ ಉದ್ದೇಶದಿಂದ ಕೆಳಗಿಂದ ಮೇಲೆ ಬಂದಿದ್ದೇನೆ. 4 ಲೋಕ ಬಿಟ್ಟು ಕೊಟ್ರೆ ನಿನಗೆ ಬದುಕುವುದಕ್ಕೆ ಅವಕಾಶ ಹೇಳಿ ಭೂಮಿಯಲ್ಲಿಯೋ ಅಥವಾ ಇನ್ನಿತರ ಲೋಕದಲ್ಲಿ ಇರಬಹುದು. ಇಲ್ಲಿ ಮಾತ್ರ ಖಂಡಿತ ಕೊಡುವುದಿಲ್ಲ. ಬಿಟ್ಟು ಕೊಡದಿದ್ರೆ ಏನಾಗುತ್ತದೆ ಗೊತ್ತಾ? ಕಪಾಳಕ್ಕೆ ಮಾಡಿಸಿ 100 ಯಾಗಗಳಿಗೆ ಇದು ರಂಬು ಆಸೆ ತಪ್ಪಲ್ಲ, ಅಭಿಮಾನವೂ ತಪ್ಪಲ್ಲ, ಆದ್ರೆ ಸಿಕ್ಕುತ್ತದ ಅನ್ನುವುದಿರುವುದು. ಯಾರೋ ಬೆಳೆದ ಬೆಳೆಯನ್ನು ಇನ್ಯಾರನೋ ಕೊಯ್ದುಕೊಂಡು ಹೋಗ್ತಾನೆ ಅಂತಾದ್ರೆ ಸಾಧನೆ ಬಂದ್ರೆ ಸಿಗುತ್ತದೆ. ಸಾಧನೆ ಬಂದ್ರೆ ಸಿಗುತ್ತದೆ. ನಾನೆಂತದ್ದು ಮಾಡಿದ್ದು? ನೀನು ಮಾಡಿದ ಅದನ್ನು ನಿನ್ನನ್ನು ನೋಡಿ ಹೇಳಿದ್ದು ನಾನು. ಸಾಧನೆ ಬಂದ್ರೆ ಸಿಗುತ್ತದೆ. ಹೌದು. ನೀನು ಮೊದಲು ನಾವು ನಿನ್ನ ವಿಷಯ ಕೇಳುವಾಗ ಎಲ್ಲಿಯೋ ಬಟ್ಟೆ ಹೀಗೆ ಹಿಡ್ಕೊಂಡು ಹೋಗ್ತಾ ಇದ್ದೇನೆ. ನೋಡಿದ್ಯಾ? ನೋಡಿದ್ದೆ, ನಾನು ನೋಡ್ಲಿಲ್ಲ, ಹೇಳುದನ್ನು ಕೇಳಿದ್ದು ನಾನು. ಈಗ ನಾನೇ ದೇವೇಂದ್ರ. ಅದರ ಅರ್ಥ ಏನು? ಸಾಧನೆ ಮಾಡಿದ್ರೆ ಆಗ್ತದೆ. ಹೌದು. ನಾನು ಮನಸ್ಸು ಮಾಡಿದ್ರೆ ಯಾವ ಕೆಲಸವೂ ಮಾಡಿ. ನೀನು ಮನಸ್ಸು ಮಾಡಿ ನಿನ್ನತ್ತನ್ನೇ ಹೊಗಳಿಕೊಡ್ಬೇಡ. ಎಲ್ಲಿ ಹೋದ್ರು ನಿನ್ನತ್ತನ್ನು ಬಿಟ್ಟರೆ ಬೇರೆ ಯಾರನ್ನೂ ನಮ್ಮದನ್ನು ಮಾಡುವುದು ಅಂತಲ್ಲ, ಮಾಡಿದ್ದನ್ನೇ ಹೇಳುವುದು, ಇಲ್ಲದ್ದು ಹೇಳುವುದಲ್ಲ. ಮಾಡಿದ್ದನ್ನೆಲ್ಲ ನಾವೇ ಹೇಳಬಾರ್ದು. ನಾವೇನು ಮಾಡಿದ್ದೇವೆ ಅದನ್ನು ನಾವೇ ಹೇಳಿಕೊಂಡ್ರೆ ಪ್ರಪಂಚಕ್ಕೆ ಗೊತ್ತಾಗ್ತದೋ? ನೋಡು, ಅವ ಬೋಧಲ್ ಸಿಂಗ ಹೇಳ್ತಾ ಇರ್ತಾನಂತ ಹೇಳ್ತಾರೆ. ಅದರ ಅರ್ಥ ಹಾಗಲ್ಲ. ನಾವು ನಮ್ಮ ಪ್ರತಿಭೆ ಏನುಂಟು ಅದನ್ನು ತೋರಿಸಿಕೊಡ್ಬೇಕು. ನೋಡುವವರಿದ್ದಾರಲ್ಲ ಅವರು ಮೆಚ್ಚಬೇಕು. ಶಹಬಾಷ್, ಹೌದೌದು, ಒಳ್ಳೇದಾಗಿದೆ ಅಂತ ಅವರು ಹೇಳುದು. ಆದ್ರೆ ಒಂದುಂಟು, ಏನು? ಕೆಲವಾರು ಬಾರಿ ಆದ್ರೂ ನಮ್ಮ ಜಯದ ತೋಟಿ ಅನ್ನುವುದನ್ನು ನಾವು ಎಲ್ಲಿಯೂ ವಿಸ್ತಾರವಾಗಿ ಹೇಳಬೇಕಾಗ್ತದೆ. ಅದರಲ್ಲಿಯೂ ರಣಕ್ಷೇತ್ರದಲ್ಲಿ ಹೇಳಬಹುದು. ಯಾಕೆ? ಎದುರಾಳಿಗೆ ನಮ್ಮ ಕುರಿತಾದ ಪೂರ್ಣ ಪರಿಚಯವನ್ನು ಮಾಡಿಕೊಡುವಲ್ಲಿ ಅವ ಯುದ್ಧಕ್ಕೆ ನಿಲ್ಲುವಾಗ ಇಲ್ಲಪ್ಪ ಇವ ಅಸಾಮಾನ್ಯನಿದ್ದಾನೆ, ಸಾಮಾನ್ಯ ಅಲ್ಲ ಅಂತ ತಿಳಿಬೇಕು ಅಂತಾರೆ. ನಾವು ಮಾಡಿದಂತಹ ಸಾಧನೆಯ ಒಂದೊಂದು ವಿಚಾರಗಳನ್ನು ಹೇಳಬೇಕಾಗ್ತದೆ. ಹೆದರಿಸುವುದು ಅಲ್ವಾ? ಹೌದು ಹೌದು, ಹೆದರಿಸುವುದೇ. ಹೆದರಿಸಿ ಯುದ್ಧ ಅಂತ ಕರ್ಮ ಮಾಡುವುದ ನೀನು? ಶುಂಭ, ಏನು ಈವರೆಗೆ ನೀನೇನನ್ನು ಗಳಿಸಿದ್ದೀಯ, ಏನು ಅದನ್ನು ಉಳಿಸಿಕೊಳ್ಳುವುದಕ್ಕೆ ಏನು ಪ್ರಯತ್ನ ಮಾಡಿದ್ದೀಯೋ ಅದು ಉಳಿಯಬೇಕು ಅನ್ನುವುದು ನಮಗೂ ವಿಶ್ವಾಸ ಉಂಟು. ಸಾಧನೆ ಮಾಡಿದ್ದೇನೆ, ಗಳಿಸಿದ್ದೇನೆ, ಉಳಿಸಿಕೊಂಡಿದ್ದೇನೆ, ಹೆಸರು ಮಾಡಿದ್ದೇನೆ, ತೊಂದರೆ ಇಲ್ಲ, ಏನು ತೊಂದರೆ ಇಲ್ಲ. ಹೌದಲ್ಲ? ಆ ಹೆಸರು ಉಳಿಬೇಕು ಅಂತಾರೆ. ಉಳಿಯಲಿಕ್ಕೆ ಈಗ ನಶಿಸುವುದು ಯಾರು? ನಶಿಸುವುದು ಹೇಗೆ ಗೊತ್ತಾ? ಸ್ವರ್ಗವನ್ನು ಬಯಸಿದ್ರೆ ಏನು? ಸ್ವರ್ಗ ನಿನ್ನಲ್ಲ ಈಗ. 100 ಯಾಗದ ಪುಣ್ಯದ ಫಲ. ಹೌದಾ? ಹೌದು. ಈ ಹಿಂದೆ ಅನೇಕ ದೇವೇಂದ್ರಾದಿಗಳು ಆಗಿ ಹೋಗಿದ್ದಾರೆ, ಯಜ್ಞನಾಮಕನಿಂದ ತೊಡಗಿ ಅಲ್ವಾ? ಅಂತವರಲ್ಲಿ ನಮ್ಮ ಕುಲದವರು ಹೋರಾಡಿ ಹೋರಾಡಿ ದಿಗ್ವಿಜಯವನ್ನು ಸಂಪಾದನೆ ಮಾಡಿದ್ದಾರೆ. ಕುಲದಲ್ಲೇ ಹುಟ್ಟಿದ ನಿವೃತ್ತಿಗೆ ಜಾಗ ಕೊಟ್ಟಿದ್ದೇವೆ. ನಿವೃತ್ತಿಗೆ ಜಾಗ ಕೊಟ್ಟಿರಬಹುದು, ನನಗೆ ಕೊಟ್ಟಿರಲ್ಲ. ಬೇಕಾದ್ರೆ ಭೂಮಿಯಲ್ಲಿ ನಿನ್ನ ಆಡಳಿತಕ್ಕೆ ಬೇಕಾದನ್ನು ಕೊಡ್ತೇನೆ. ಏನು ಕೊಡ್ತೀನಿ ನೀನು? ನಿನಗೆ ಎಷ್ಟು ಬೇಕು? ಏನು ಕೊಡ್ತೀನಿ? ನಿನಗೆ ಬೇಕಾದ ಹಾಗೆ ನಿನ್ನದಾದ ಪ್ರದೇಶದಲ್ಲಿ ಮಳೆ ಬೇಕು, ನಿನ್ನ ಜನರುಗಳು ಹೇಗೆ ಸಮೃದ್ಧಿಯಲ್ಲಿ ಬದುಕಬೇಕು, ಅದು ದೇವೇಂದ್ರ ಕೊಡ್ತಾನೆ. ನೀನೇ ಕರ್ಮಗಳು. ಏನು?
ಮಳೆ ಆವಾಗ ಆವಾಗ ಬರ್ತಾ ಇತ್ತು, ಇವತ್ತು ಬರುವುದಿತ್ತು. ಮೇಘಾಧಿಪತಿ ನಾನು. ಮೇಘಾಧಿಪತಿ ಎಲ್ಲಿಯೋ ನಮಗೆ ಎಲ್ಲ ಗೊತ್ತಾಗ್ತದೆ. ನೀನೇ ಒಬ್ಬ ಎಲ್ಲ ಕೆಲಸ ಮಾಡುವುದಲ್ಲ. ವರುಣನು ಬಹಳಷ್ಟು ಶ್ರಮ ಪಡ್ತಾನೆ. ಅವ ಭೂಮಿಗೆ ನೀರಿಡಿಸ್ತಾನೆ. ಕೆಳಗಿರುವುದು ಸುಧರ್ಮ ಸಭೆಯ ಕೆಳಗೆ. ಹೌದಯ್ಯ, ಸುಧರ್ಮ ಸಭೆಯ ಕೆಳಗೆ ನೀನು ಅಧಿಕಾರಿ, ಸ್ವಲ್ಪ ಕೆಳಗೆ ಅವ ಬಿಡ್ತಾನೆ. ಈಗ ನಾನು ಹೇಳುವುದು ಒಂದೇ, ನೀನು ದೇವಲೋಕ ಬಿಟ್ಟು ಕೊಡುವುದಿಲ್ವಾ? 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 ಜಗಕ್ಕೆ ಅಧಿಕಾರಿಯುತಾನೆಂಬುದಕ್ಕೆ ಭೋರನಿಡಂಗುರ ಹೊಯ್ಸಿ ಸುರಬಾರವತ ಕೆಟಿಸಿ ತಾಯ ಮನದಲ್ಲಿ ಇಚ್ಛೆ ಏನಿತ್ತೋ ಆ ಇಚ್ಛೆಯನ್ನು ನಾವು ನೆರವೇರಿಸಿದ್ದೇವೆ. ಸತ್ಯ. ಆ ಸಂತೃಪ್ತಿ ನಮಗಿದೆ. ಹೌದಣ್ಣ ಅಲ್ವೇ? 14 ಲೋಕದಲ್ಲಿ ಶುಂಭ ನಿಶುಂಭನ ಆಡಳಿತ ನಡೆಯಬೇಕು. ಹೇಗೆ? ಪೂಜೆ ಪುರಸ್ಕಾರ ದೇವತೆಗಳಿಗಿಲ್ಲ, ಮತ್ತೆ ಅರ್ಪಣ ತರ್ಪಣ ಶುಂಭ ಅರ್ಪಣ ಆಗಲಿ. ಸೂರ್ಯ ಚಂದ್ರನು ನಮ್ಮ ಅಪ್ಪಣೆಯನ್ನು ಪಾಲಿಸಬೇಕು. ನಕ್ಷತ್ರಗಳು ನಾವು ಹೇಳಿದಂತೆ ಮಿನುಗಬೇಕು. ಸರಿ. ಇದಕ್ಕೆಲ್ಲ ಎಲ್ಲಾ ಲೋಕದಲ್ಲಿ ತಿಳಿಬೇಕು ಅಂತಾದ್ರೆ ಇದಕ್ಕೆಲ್ಲ ಒಂದು ವ್ಯವಸ್ಥೆ ಆಗಬೇಕು. ವ್ಯವಸ್ಥೆ ಏನು? ಡಂಗುರದ ವ್ಯವಸ್ಥೆ. ಅದಕ್ಕಾಗಿ ನಮ್ಮ ದೂತರಲ್ಲಿ ಸೂಚನೆ ಕೊಡು, ಅವರು ವ್ಯವಸ್ಥೆ ಮಾಡಿ ನಾವು ಸ್ವಲ್ಪ ವಿಶ್ರಾಂತಿ. ದುರುಳ ಚುಂಬ ಚುರ ಚುರವನ್ನು ತೋರಿಸಿ ಮೆರೆಯುತ್ತಲಿರಲಿ ಕಾದಿನದಿ ಮರುಗುತ್ತ ಸುಮನಸ ನೆರವಿಯ ಒಡಗೊಳ್ಳು ಮರುಗುತ್ತ ಸುಮನಸ ನೆರವಿಯ ನೊಡಗುಂಡು ಪುರುಹೂತ ತೊಳಲಿದ ವನದಿಯೇ ಮರುಗುತ್ತ ಶಿವನೇ, ಎಂತಹ ಸನ್ನಿವೇಶ ನಿರ್ಮಾಣವಾಗಿ ಹೋಯಿತು. ಯಾವ ಉದ್ದೇಶದಿಂದ ನಾವೆಲ್ಲರೂ ತೊಡಗಿಸಿಕೊಂಡೆವು ಎಲ್ಲವೂ ವಿಫಲ ಪ್ರಯತ್ನವೇ ಆಗಿ ಹೋಯಿತಲ್ಲ. ವರದ ಬಲುಹನ್ನೇ ಆಂತುಕೊಂಡು ಬಂದಂತಹ ಶುಂಭಾನಿಶುಂಭರು ನಮ್ಮ ಮುಂಭಾಗದಲ್ಲಿ ಮೇಲುಗೈಯನ್ನೇ ಸಾಧಿಸಿದವರಿದ್ದಾರೆ. ಪ್ರಯತ್ನ ಪಟ್ಟೆವು, ಕೆಚ್ಚಿನಿಂದ ಹೋರಾಟ ಮಾಡಿದೆವು. ಆದರೆ ವರ ಅನ್ನುವುದು ನಮಗೆ ತಡೆಯಾಗಿ ಪರಿಣಾಮ ಕೊಟ್ಟಿತು. ಗಿರ್ವಾಣ ಪತಿಗಳಾದಂತಹ ನಾವುಗಳು ಮಾತನ್ನೇ ಬಾಣವಾಗಿ ಉಳ್ಳವರು. ಒಂದು ಮಾತಿನ ಬಾಣವನ್ನೇ ನಾವು ಪ್ರಯೋಗಿಸಿದರೆ ಅಂತವರು ನಶಿಸಿ ಹೋಗುತ್ತಾರೆ ಎನ್ನುವುದು ಸತ್ಯವಾದರೆ, ಆದರೆ ಈ ಕಾಲಕ್ಕೆ ಯಾವ ಪರಿಣಾಮವೂ ಕೊಡಲಿಲ್ಲ. ಅದಕ್ಕಾಗಿಯೇ ದೇವಲೋಕವನ್ನು ಬಿಡಬೇಕಾದ ಸನ್ನಿವೇಶ ನಿರ್ಮಾಣವಾಯಿತು. ಈಗಲೂ ನಾನು ಆಲೋಚಿಸುತ್ತಿರುವುದೇನು ಗೊತ್ತೋ, ಒಂದು ಮನ್ವಂತರಕ್ಕೆ ನೀನು ಅದೀಶ ಅಂತ 3 ಮೂರ್ತಿಗಳು ಹೇಳಿದ್ದು. ಒಂದು ಮನ್ವಂತರದಲ್ಲಿ ಇಷ್ಟು ದಿನಗಳು ಮಾತ್ರ ನೀನು ಅಂತ ಹೇಳಿದ್ದಲ್ಲ. ಇದು ನೋಡುವಾಗ ನಮ್ಮ ದಿನ ಸಂಖ್ಯೆಗಳಲ್ಲೆಲ್ಲ ಇವರು ಆಗಾಗ ಬಂದು ಆಳ್ವಿಕೆ ಮಾಡ್ತಾರೆ ಅಂತಾದ್ರೆ ನಮಗೆ ಸಮಯ ಎಲ್ಲಿ ಉಂಟು ಅಂತ ಬೇಕಲ್ಲ. ಯೋಚನೆ ಮಾಡಿದರೆ ಹೆಚ್ಚು ದಿನ ಆಗಲಿಲ್ಲ, ಇದಕ್ಕಿಂತ ನಿನ್ನೆಯೇ ಕಾಣುತ್ತದೆ. ಅಷ್ಟು ಹತ್ತಿರದ ದಿವಸದಲ್ಲಿ ಮಹಿಷ ದಾಳಿ ಮಾಡಿದ, ಅದರಲ್ಲಿ ಪೆಟ್ಟು ತಿಂದೆವು. ಅವನನ್ನು ಕೊಂದ ಬಳಿಕ ಈಗ ಇವನದ್ದು. ನಾವು ಏನು ಮಾಡುವ ಅಂತ ನಮಗೆ ಯೋಚನೆ ಆಗುವಾಗ ಹಿಂದೆ ಮಾತೆಯಾಡಿದ ಮಾತೊಂದು ನೆನಪಿಗೆ ಬರ್ತಾ ಉಂಟು. ನೀವು ಅಂತರಕ್ಕಸರ ಬಾಧೆಗೊಳಗಾದಿರಿ ಅಂತಾದ್ರೆ ಭಯಭೀತರಾಗದಿರಿ. ಹಿಮಾದ್ರಿಯ ಈ ತಪ್ಪಲು ಪಾಂತ್ಯವನ್ನು ಸೇರಿಕೊಳ್ಳಿ. ತುಹಿನಗಿರಿಗೆ ಬಂದು ನನ್ನನ್ನು ಭಕ್ತಿಯಿಂದಲೇ ಭಜಿಸಿದಿರಿ ಅಂತಾದ್ರೆ ಇಷ್ಟಾರ್ಥಗಳನ್ನು ನಾನು ನೆರವೇರಿಸಿಕೊಡ್ತೇನೆ ಅಂತ ಆಡಿದವಳಿದ್ದಾಳೆ. ಹಾಗಾಗಿ ಅವ್ಯಕ್ತಳಾದ ಶಕ್ತಿ ವ್ಯಕ್ತಳಾಗಿ ಕಾಣಬೇಕು ಅಂತಾದ್ರೆ ಇರುವುದೊಂದೇ, ಮಾತೆಯನ್ನು ಈ ಪ್ರದೇಶದಲ್ಲಿಯೇ ಒಕ್ಕೊರಡಿನ ಧ್ವನಿಯಾಗಿ ಪ್ರಾರ್ಥಿಸಿಕೊಳ್ಳೋಣ.
ಪೂಜಿಸಿದನು ಮಾಯೆಯ ನಿರ್ಜರರಿರೆಯ ಪೂಜಿಸಿದನು ಮಾಯೆಯ ಮೂಜಗವ ಪಾಲಿಸುವ ಮಾತೆಯ ರಾಜರಾಜೇಶ್ವರಿಯ ಚರಣ ಸರೋಜವನುಪಮ ಶಕ್ತಿಯು ದಿವರಾಜನವ ವಿಧ ಭಕ್ತಿಯಿಂದಲಿ ಪೂಜಿಸಿದನು ಮಾಯೆಯ ಸರ್ವರೂಪೇ ಸರ್ವೇಶೇ ಸರ್ವಶಕ್ತಿ ಸಮನ್ವಿತೆ ಭಯೇಭ್ಯೋಸ್ತ್ರಾಹಿನೋ ದೇವಿ ದುರ್ಗೆ ದೇವಿ ನಮೋ ನಮಸ್ತುತೆ ಜಯ 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 ಏಳಯ್ಯ ಸುರಪಾಲ ಗೋಳು ಗುಟ್ಟುವುದೇಕೆ ಕೂಳ ಮಗಿಜ ನಿಮ್ಮನು ಸೋಲಿಸಿನ ಕವ ಆಳುತ್ತಲಿರಲು ಕಾಲಲಾಲಯ ಕಟ್ಟಿದೇನು ಏಳಯ್ಯ ಸುರಪಾಲ ಅಪ್ರಮೇಯಳು ಸುಪ್ರಕಾಶಳು ಇಚ್ಛಾಶಕ್ತಿ ಸಂಯುಕ್ತಳು ಆದಂತಹ ನನ್ನನ್ನು ಭಕ್ತಿ ಭಾವಗಳಿಂದ ಪ್ರಸನ್ನೀಕರಿಸಿಕೊಂಡಿದ್ದಿ. ನಿಮ್ಮ ಅವಿಚ್ಛಿನ್ನವಾದ ಭಕ್ತಿಗೆ ಇದೋ ಪ್ರತ್ಯಕ್ಷಳಾಗಿದ್ದೇನೆ. ಮುಖಾವಲೋಕನ ಮಾಡಿದಾಗ ಅಶ್ರುಧಾರೆ ಇಳಿಯುತ್ತಾ ಇದೆ, ಕಾಯ ಕಂಪಿಸುತ್ತಾ ಇದೆ, ನಾಲಗೆ ತಡವರಿಸುತ್ತಾ ಇದೆ. ಯಾರಿಂದಲೋ ಯಾವ ರೀತಿಯಾಗಿ ಕಷ್ಟ ಒದಗಿದೆ ಎನ್ನುವುದು ಸ್ಪಷ್ಟ. ಈ ಹಿಂದೆ ಲೋಕಕಂಟಕನಾಗಿ ಬರೆದಿರುವಂತಹ ಮಹಿಷನನ್ನು ಕಾಲನ ಅರಮನೆಗೆ ನಾನೇ ಅಟ್ಟಿದವಳಿದ್ದೇನೆ. ಮತ್ತೊಮ್ಮೆ ಯಾರಿಂದ ಪರಿಭವ ಬಂತು ನಿರ್ಭೀತಿಯಿಂದ ಹೇಳಿ ಮಕ್ಕಳೇ ತಿಳಿಸಿ. ಭಿನ್ನವಿಸುವುದೇನು ತಾಯೇ ಭಿನ್ನವಿಸುವುದೇನು ತಾಯೇ ಕರುಣಾಣವೇ ಜಗದಾದಿ ಮಾಯೇ ತಾಯೇ ನಿನ್ನಾಜ್ಞೆಯಲಿ ಬಿಡು ಗಣ್ಣರೊಡನೆ ನಾಕವನ್ನಾಳಿ ಖಳರಿಂದ ಬನ್ನ ಬಡುವದಾಯ್ತು. ಭಿನ್ನವಿಸುವುದೇನು ತಾಯೇ ಜಗದಾದಿ ಮಾಯೇ ಆದಿಮಾಯೋ ಸ್ವರೂಪಳೇ ಬ್ರಹ್ಮಾಂಡೋದರ ಭರಿತನಾದಂತಹ ನೀನು ಜಗತ್ತು ಸರ್ವಕ್ಕೂ ಮಾತೆಯಾಗಿಯೇ ಕಾಣಿಸುವವಳು. ದುಷ್ಟರಿರಲಿ ಶಿಷ್ಟರಿರಲಿ ಸರ್ವರು ಕೂಡ ನಿನ್ನ ಕಣ್ಣಂಚಿನ ಮಿಂಚಿನ ಒಳಗೆ ಸಂಚರಿಸಬೇಕಾದ ಸನ್ನಿವೇಶದಲ್ಲಿರುವವರು. ಎಲ್ಲಿಯಾದರೂ ಹಾದಿ ತಪ್ಪಿದರು ಅಂತಾದರೆ ಅವರಿಗೆ ಬೇಕಾದ ಶಿಕ್ಷೆಯನ್ನು ಒದಗಿಸುವುದಕ್ಕೆ ಸನ್ನದ್ಧ ಶಕ್ತಿಯಾಗಿರುವವಳು ತಾಯಿ. ಅಂತವಳೆ ನೀನು ಒಂದು ಕಾಲಕ್ಕೆ ಮಹಿಷ ದಾನವನಿಂದ ಒದಗಿ ಬಂದ ದುರಿತವನ್ನು ದೂರೀಕರಿಸುವುದಕ್ಕೆ ಅಷ್ಟಭುಜಿಯಾಗಿ ಕಾಣಿಸಿದೆಯಮ್ಮ. ಖಂಡಿತ ಆರ್ತರಾಗಿ ಕಣ್ಣೀರಿಳಿಸುತ್ತಿರುವ ಕಾಲಕ್ಕೆ ನಮ್ಮ ಕಣ್ಣೀರನ್ನು ಒರೆಸಿ ನಮ್ಮ ದುರಿತವನ್ನು ದೂರೀಕರಿಸಿಕೊಟ್ಟೆ. ಆದರೆ ಮಹಿಷನಿಗಿಂತಲೂ ಅತಿಬಲಾನ್ವಿತನಾದ ಶುಂಭನೆಂಬ ಹೆಸರಿನಂತ ಶೋಣಿತಾಪುರದ ಅಧೀಶ ತಮ್ಮ
ಬ್ರಹ್ಮನಾದ ನಿಶುಂಭನ ಒಡೆಯುತ್ತನೆ ಸೇರಿ ವಿಧಾತನಿಂದ ವರವನ್ನು ಸಂಪಾದಿಸಿಕೊಂಡ. ಪರಿಣಾಮ ವರ ಏನು ಸಾಮಾನ್ಯ ಅಲ್ಲವಮ್ಮ. ಅಂದ್ರೆ ಕನ್ಯಾ ಜೀವಕೋಶ ಸಮುದ್ಭವೆಯಿಂದಲೇ ಮಾತ್ರ ಮರಣ ಬರಬೇಕು, ಅಯೋನಿಗೆಯೂ ಆಗಿರಬೇಕು ಅನ್ನುವಂತಹ ಮಾತನ್ನು ಅವನು ವರರೂಪದಲ್ಲಿ ಪಡೆದು ದೇವಲೋಕದ ಮೇಲೆ ದಾಳಿಯನ್ನು ಮಾಡಿದ. ದೇವತೆಗಳನ್ನೆಲ್ಲ ಮೆಟ್ಟಿ ಮುರಿದ ತಾಯಿ. ಅನ್ಯ ದಾರಿ ಕಾಣಲಿಲ್ಲವಮ್ಮ. ಸ್ವರ್ಗ ಬಿಡಬೇಕಾದ ಸನ್ನಿವೇಶವಾಯಿತು. ಲೋಕ ಬೆಳಗುವ ಸೂರ್ಯ ಚಂದ್ರರ ಸಂಚಾರಕ್ಕೆ ಅಟ್ಟಿಯನ್ನುಂಟು ಮಾಡ್ತಾ ಇದ್ದಾನೆ. ಯಜ್ಞ ಯಾಗದ ಹವಿಸ್ಸನ್ನು ಅವ ಉಣ್ಣುತ್ತಾ ಇದ್ದಾನೆ. ಹೀಗೆ ಆಯಿತು ಅವನು ಬೆಳೆದ ಅಂತ ಆದ್ರೆ ಲೋಕ ತಲ್ಲಡವಾಗುತ್ತದಮ್ಮ. ನಮ್ಮ ಕಣ್ಣೀರು ಒರೆಸುವುದಕ್ಕೆ ಬೇಕಾಗಿ ಶುಂಭ ನಿಶುಂಭರನ್ನು ಕೊಂದು ಕೊಡಬೇಕು ತಾಯೇ, ಕೊಂದು ಕೊಡಬೇಕು. ನಿಮ್ಮ ಗತಿ ಮಂದವಾಗುವುದಕ್ಕೆ ಕಾರಣೀಕರ್ತ ಶುಂಭ ನಿಶುಂಭ ಆ ರೀತಿ ಕರುಣಿಸುತ್ತ ಅಪಾಯವನ್ನು ನುಡಿದಳು. ಕರುಣಿಸುತ್ತ ಅಭಯವನು ನುಡಿದಳು. ಕಿರಿದು ಸಮಯದಿ ತರಿದು ದೈತ್ಯರ ನೆರವಿಯನು. ಕಿರಿದು ಸಮಯದಿ ತರಿದು ದೈತ್ಯರ ನೆರವಿಯನು. ಪೊರೆಯುವೆನು ನಿಮ್ಮನು ಮರೆಯ ಮಾತಲ್ಲ. ಮರೆಸಿ ನಿಜವನು ತುಹಿನಗಿರಿಯೊಳಗಿರುತ್ತ ಮರೆಸಿ ನಿಜವನು ತುಹಿನಗಿರಿಯೊಳಗಿರುತ್ತ ನೋಡುವುದು ಎನ್ನ ಲೀಲೆಯ. ನೋಡುವುದು ಎನ್ನ ಲೀಲೆಯ ಹರುಷದೊಳಗಿಲ್ದಿನು ತತ್ರಿದ ಶರಿಗರುಗಿ ಶ್ರೀದೇವಿ ಕರುಣಿಸುತ್ತ ಅಭಯವನು ನುಡಿದಳು. ಸುರಪ ಸೂರ್ಯೋದಯ ಆದ ಬಳಿಕ ಕತ್ತಲೆಯ ಭಯ ಉಂಟೆ ಹೇಳಿ? ಖಂಡಿತವಾಗಿಯೂ ಇಲ್ಲ. ಪ್ರಜ್ವಲಿಸುವಂತಹ ದಾವಾಗ್ನಿಯ ಮುಂದೆ ಪತಂಗಗಳ ಆಟ ಯಾವ ಕಾಲಕ್ಕೂ ಸಲ್ಲದು. ಹೌದು ತಾನೆ? ಯೋಚನೆ ಮಾಡಬೇಡಿ. ಹಸಿದ ಸಿಂಹಿಣಿಯೊಂದು ಯಾವ ತೆರನಾಗಿ ಬೇಟೆಯನ್ನು ಆಡಿ ಆ ಬಳಿಕ ಆಹಾರವನ್ನು ಗುಂಜಿಸ್ತದು, ಅದೇ ತೆರನಾಗಿ ಕಿರಿದು ಸಮಯದಲ್ಲಿ ದಾನವರನ್ನೆಲ್ಲ ಸಂಹರಿಸಿ ನಿಮ್ಮನ್ನು ಪೊರೆಯುತ್ತೇನೆ. ಧೈರ್ಯ ತಾಳಿ ಮಕ್ಕಳೇ, ಧೈರ್ಯ ತಾಳಿ. ಅಮ್ಮ, ಕೇಸರಿಯ ಮೇಲೆ ಗಮನವನ್ನು ಮಾಡಿ ಮಹಿಷ ವಧೆಯನ್ನು ಮಾಡುವ ಕಾಲಕ್ಕೆ ಕಣ್ಣು ತುಂಬಿಕೊಂಡವರು ನಾವು. ಈ ಖಳರನ್ನು ವಧಿಸುವಾಗ ನೀ ತೋರುವ ನಿನ್ನ ದಿವ್ಯ ಸ್ವರೂಪವನ್ನು ಕಾಣಬೇಕು ಅಂತ ಆಸೆ ಉಂಟು, ರಕ್ಕಸರ ಭಯ ಉಂಟಮ್ಮ. ಅದಕ್ಕೂ ಅವಕಾಶವನ್ನು ಕಲ್ಪಿಸಿಕೊಡುತ್ತೇನೆ. ನಿಮ್ಮದಾಗಿರುವಂತಹ ಈ ನಿಜ ರೂಪವನ್ನು ಮರೆಸಿ ಈ ತುಹಿನಾದ್ರಿಯಲ್ಲೇ ಇದ್ದುಕೊಳ್ಳಿ. ದೇವಿ ಮಹಾತ್ಮೆ ಲೀಲೆಯನೆಂಬುದನ್ನು ಕಣ್ಣಾರೆ ಕಾಣುವಂತಹ ಅವಕಾಶವನ್ನು ಕಲ್ಪಿಸಿಕೊಡುತ್ತೇನೆ. ಹೋಗಿ ಶುಭವಾಗಲಿ ಮಕ್ಕಳಿಗೆ. ಜಯ 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 ಜಯ. ಅಳುವ ಸುಮನಸರಿಂಗೆ ಧೈರ್ಯವ ತಿಳುಗಿ ಬಳಿಕ ಶಕ್ತಿ ರೂಪಿಣಿ
ಅಳುವ ಸುಮನ ಸರಿಂಗೆ ಧೈರ್ಯವ ತಿಳುಗಿ ಬಳಿಕ ಶಕ್ತಿರೋಪಿಣಿ ಖಳರ ಬಡಿಗೆ ಇದುತ್ತ ಗೆಲುವಡಿ ಅಸಾಧ್ಯವಿಲ್ದಿನುತ್ತ ಖಳರ ಬಳಿಗೆ ಇದುತ್ತ ಗೆಲುವಡ ಸಾಧ್ಯವಿಲ್ದಿನುತ್ತ ತಿಳಿದಳ ಕ್ಷಣದೊಳಗಿ ಮೋಹದ ಬಲಿಗೆ ಸಿಲುಕಿಸಿ ಧನುಜರೆಲ್ಲರ ಕೊಲ್ಲುವ ಕಾರ್ಯವು ಸುಲಭ ಎನ್ನುತ್ತಲೇ ತನ್ನ ಮನದೊಳಗೆ ಎಂದು ಯೋಚಿಸಿ ಮಹಮಾಯೇ ಯೋಚಿಸಿ ಮಹಮಾಯೇ ಯೋಚಿಸಿ ಮಗಮಾಯಿ ದೈತ್ಯ ವೃಂದವ ಮೋಗಿಸಿ ತರಿಗೆ ದೈತ್ಯ ವೃಂದವ ಮೋಗಿಸಿ ತರಿಯೇ ಮಗಮ್ಮ ಯೋಚಿಸಿ ಯೋಚಿಸಿ ಮೋಗಿಸಿ ತರಿ ಸುಂದರಾಂಗವ ತಳೆದಂದು ಕೌಶಿಕೆಯಾಗಿ ಸುಂದರಾಂಗವ ತಳೆದಂದು ಕೌಶಿಕೆಯಾಗಿ ನಿಂದಳು ಮೆರೆವ ಕದಂಬವನ ತೋಳದು ನಿಂದಳು ಮೆರೆವ ಕದಂಬವನ ತೋಳದು ನಿಂದಳು ಮೆರೆವ ಕದಂಬವನ ತೋಳದು ಮಹಮಾಯೇ ಯೋಚಿಸಿ ಸುಂದರಾಂಗವ ತಳಿ ತಂದು ಕೋಚಿಕೆಯಾಗಿ ನಿಂದಳು ಮೆರೆವ ಕದಂಬವನ ತೋಳದು ಯೋಚಿಸಿ
ಸುಂದರಂಗವ ತಳಿದಂದು ಕೌಶಿಕೆಯಾಗಿ ನಿಂದಳು ಮೇರೆ ಮಠದುಂಬವನದೊಳಂದು ಎಂದು ಯೋಚಿಸಿ ಮಗಮ್ಮಾಯೇ ಯೋಚಿಸಿ ಮಗಮ್ಮಾಯೇ ಯೋಚಿಸಿ ಅಳುವಂತಹ ಸುಮನಸರಿಗೆ ಅಭಯವಾಣಿಯನ್ನು ಕೊಟ್ಟಿದ್ದೇನೆ. ಕಿರಿದು ಸಮಯದಲ್ಲಿ ದಾನವರನ್ನು ಸಂಹರಿಸಿಕೊಡುತ್ತೇನೆ ಎನ್ನುವ ಹಾಗೆ. ಆದ್ರೆ ನಾನು ಈ ಕಾಲಕ್ಕೆ ಯೋಚನೆ ಮಾಡುವಂತಹ ಪ್ರಮೇಯ ಒದಗಿ ಬಂತಲ್ಲ. ಹೌದೇ? ಲೋಕದ ಮಾಯೆಯನ್ನು ಮೀರಿದವಳು ನಾನು. ಆದಿಮಾಯಿ ಎನ್ನುವಂತಹ ನಿಗಳ್ತೆಯನ್ನು ಹೆಚ್ಚೇಕೆ ಮಹಾಮಾಯಿ ಎನ್ನುವ ಹಾಗೆ ಲೋಕ ಕೊಂಡಾಡುತ್ತದೆ. ಯೋಚಿಸುವರೇ ಬಲವಾದಂತಹ ಉದ್ದೇಶ ಇದೆ. ಈ ಲೋಕ ಎನ್ನುವುದು ನನ್ನಿಂದಲೇ ಸೃಜಿಸಲ್ಪಟ್ಟಂತಹ ಸಂಸಾರ. ಇಲ್ಲಿರುವಂತಹ ಜೀವರು, ದೇವರು, ದಾನವರು, ಮಾನವರು ಎಲ್ಲವರು ನನ್ನ ಮಕ್ಕಳೇ ಆಗಿದ್ದಾರೆ. ಅದರಲ್ಲಿಯೂ ಆ ಶುಂಭ ದಾನವ, ಅವನಿಗಿರುವ ವರಬಲವಾದರೂ ಏನು? ಕೋಶ ಸಂಭವೆಯಾಗಿರಬೇಕು, ಅಯೋನಿಜೆಯಾಗಿರಬೇಕು. ಈ ವಿಚಾರವನ್ನು ಅರಿತಂತಹ ನಾನು ದೇವತೆಗಳು ಸ್ತುತಿ ಮಾಡುವಂತಹ ಕಾಲಕ್ಕೆ ಗೌರಿ ದೇವಿ ಸ್ನಾನವನ್ನು ಪೂರೈಸುವುದಕ್ಕೆ ಬೇಕಾಗಿ ಮಾನಸ ಸರಸಿಗೆ ಹೋಗುವಂತಹ ವೇಳೆ ಆಕೆಯ ಕೋಶದಿಂದ ಹೊರಬಂದೆ. ಆ ಕಾಲಕ್ಕೆ ಗೌರಿದೇವಿ ಕಪ್ಪಾಗಿ ಗೋಚರಿಸಿದಳು. ಕಂಡಂತಹ ದೇವತೆಗಳು ಕಾಳಿ ಎನ್ನುವ ಹಾಗೆ ಸಂಬೋಧಿಸಿದರು. ಹಾಗಿದ್ರೆ ಗೌರಿ ದೇವಿಯ ಕೋಶದಿಂದ ಹೊರಬಂದ ಕಾರಣ ನಾ ಕೋಶ ಸಂಭವೆಯೂ ಹೌದು, ಅಯೋನಿಜೆಯೂ ಹೌದು. ಈ ಸುಂದರವಾದಂತಹ ಕಾಯಕ್ಕೆ ಕೌಶಿಕಿ ಎನ್ನುವ ಹಾಗೆ ಶುಭ ನಾಮಕರಣವನ್ನು ಮಾಡಿಕೊಂಡ ಹಾಗಾಯಿತು. ನಾನು ಬಂದು ನಿಂತಹ ಸ್ಥಳ ಇದೇ ಕದಂಬ ಕಾಂತಾರ. ಎಂತಹ ಪ್ರಶಾಂತವಾದಂತಹ ವಾತಾವರಣ. ಒಂದೆಡೆ ಮಯೂರಿಗಳ ನರ್ತನ, ಇನ್ನೊಂದೆಡೆ ಶುಕಪಿಕಗಳ ಗಾಯನ, ಮತ್ತೊಂದೆಡೆ ಗಗನ ಚುಂಬಿ ಕದಂಬ ವೃಕ್ಷಗಳು. ಈ ಸ್ಥಳ ಎನ್ನುವುದು ಆ ದಾನವರ ಅಂಕೆಗೆ ಒಳಪಟ್ಟದ್ದು. ಮೃಗಬೇಟೆಗೂ ವನವಿಹಾರಕ್ಕೂ ಖಂಡಿತವಾಗಿಯೂ ದಾನವರು ಬಂದೇ ಬರ್ತಾರೆ. ಮದಿರೆಯನ್ನು ಸೇವಿಸಿ ಮದಿರಾಕ್ಷಿಯನ್ನು ಬಯಸುವಂತಹ ದಾನವರು ನನ್ನ ಮುಂದೆ ಬಂದರು ಅಂತಾದ್ರೆ ನನ್ನದಾಗಿರುವಂತಹ ಮೋಹ ಎನ್ನುವಂತಹ ಬಲಿಯನ್ನು ಬೀಸಿ ಅವರನ್ನು ಸಂಹರಿಸಬೇಕು ಎನ್ನುವ ಹಾಗೆ ತೀರ್ಮಾನವನ್ನು ಮಾಡಿದವಳು ನಾನಿದ್ದೇನೆ. ಹಾಗೆಂದು ಜಗದಾದಿ ಮಾಯ ಎನಿಸಿಕೊಂಡಂತಹ ನಾನು ಕುಳಿತುಕೊಳ್ಳುವುದಕ್ಕೆ ಒಂದು ಯೋಗ್ಯವಾದಂತಹ ಸ್ಥಳ ಬೇಡುವೆ. ಈ ಬಗ್ಗೆ ಆಲೋಚನೆಯನ್ನು ಮಾಡಿದ್ದೇ ತಡ. ಅದು ಇಳಿಯುತ್ತಾ ಇದೆಯಲ್ಲ. ಕನಕದುಯ್ಯಾಲಿ ಉಯ್ಯಾಲಿ ಮೇರೆಯನ್ನು ಉಯ್ಯಾಲಿ ಮೇರೆಯನ್ನು
ತುಯ್ಯಾಲೆ ಮೇರೆ ಗೆಲು ತುಯ್ಯಾಲೆ ಮೇರೆ ಗೆಲು ಆ ವನದೊಳಗಂದು ಮೋಗದೊಳು ವನದೊಳಗಂದು ಆ ವನದೊಳಗಂದು ಮೋಗದೊಳು ಉಯ್ಯಾಲೆ ಮೇರೆಯನು ಉಯ್ಯಾಲೆ ಮೇರೆಯನು ಉಯ್ಯಾಲೆ ಮೇರೆಯನು ಸನುಮತದಿಂದ ಉಯ್ಯಾಲೆಯನ ಸನುಮತದಿಂದ 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 ಉಯ್ಯಾಲೆಯನ 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 ಜಗಜನನಿ ಆಡುತ್ತಲೇ ಘನಸೊಬಗಿನೋಳಲ್ಲಿ ಜಗಜನನಿ 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 ಆಡುತ್ತಲೇ ಘನಸೊಬಗಿನೋಳಲ್ಲಿ 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 ಎಂದು ಯೋಚಿಸಿ ಮಹಮಾಯಿ ದೈತ್ಯ ವೃಂದವ ಮೋಗಿಸಿ ತರಿ ದೈತ್ಯ ವೃಂದವ ಮೋಗಿಸಿ ತರಿ ಮಗಮಾಯಿ ಮೋಗಿಸಿ ತರಿ ಮಗಮಾಯಿ ಕನಕದುಯ್ಯಾಲಿ ಮೆರೆಯಲು ಆ ವನದೊಳಗಂದು ಮೋಗದೊಳು ಆ ವನದೊಳಗಂದು ಮೋಗದೊಳು ಉಯ್ಯಾಲಿ ಮೆರೆಯಲು ಸನುಮತದಿಂದ ಉಯ್ಯಾಲೆಯನ ಜಗಜನನಿಯಡುತ್ತಲೆ ಘನಸೊಬಗಿನೊಳಲ್ಲಿ ಘನಸೊಬಗಿನೊಳಲ್ಲಿ ಘನಸೊಬಗಿನೊಳಲ್ಲಿ
ಮಗಮಾಯೆ ದೈತ್ಯ ವೃಂದವ ಮೋಗಿಸಿ ತರಿಯೇ 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 ಆ ನನ್ನನ್ನೇ ಬಿಂಬಿಸುವ ಹಾಗುಂಟಲ್ಲ. ಆದಿ ಮಧ್ಯ ಅಂತ್ಯರಹಿತಳು ಎನ್ನುವ ಹಾಗೆ ಈ ಕನಕದ ಉಯ್ಯಾಲಿ ಕುಳಿತು ಸುಶ್ರಾವ್ಯವಾದ ಗಾಯನವನ್ನು ಹಾಡಿದೆ ಎಂದಾದ್ರೆ ಖಂಡಿತವಾಗಿಯೂ ದಾನವರು ಮೋಹ ಪರವಶರಾಗುತ್ತಾರೆ. ಆ ಮುಖೀನವಾಗಿ ಅವರನ್ನು ಸಂಹರಿಸುವುದಕ್ಕೆ ಅವಕಾಶವು ಒದಗಿ ಬರ್ತದೆ. ಹಾಗೆಂದು ನೇರವಾಗಿ ದಾನವರನ್ನು ಸಂಹರಿಸುವುದಿಲ್ಲ. ಬಂದಂತಹ ಅವರ ಮುಂದೆ ಎರಡು ದ್ವಾರಗಳನ್ನು ಮುಂದಿರಿಸ್ತೇನೆ. ಒಂದು ಉದ್ಧಾರ, ಮತ್ತೊಂದು ಸಂಹಾರ ಎನ್ನುವ ಹಾಗೆ ಕೋಟಿ ಸೂರ್ಯನ ಪ್ರಭೆಯಿಂದ ಕಂಗೊಳಿಸುತ್ತಾ ಇರುವಂತಹ ನನ್ನನ್ನು ಜ್ಯೋತಿ ಸ್ವರೂಪಿಣಿ ಎನ್ನುವ ಹಾಗೆ ಕಂಡುಕೊಂಡ್ರೆ ಅಂತವರ ಉದ್ಧಾರ. ಅದಲ್ಲ, ಬೆಂಕಿಯನ್ನು ಕಂಡು ಆಕರ್ಷಿತವಾದಂತಹ ಪತಂಗ ಹೇಗೆ ಬೆಂಕಿಯಲ್ಲೇ ಬಿದ್ದು ನಶಿಸಿ ಹೋಗುತ್ತದೋ, ತಿನ್ನುವ ಹಣ್ಣು ಎನ್ನುವಂತಹ ಹೆಣ್ಣು ಎನ್ನುವ ಹಾಗೆ ಮುಂದತ್ತಿ ಬಂದ್ರೆ ಅಂತವರ ಸಂಹಾರ ಎನ್ನುವ ಹಾಗೆ ತೀರ್ಮಾನ. ಈ ಕನಕದ ಉಯ್ಯಾಲೆಯಲ್ಲಿ ಕುಳಿತಂತಹ ನನ್ನನ್ನು ಅಮ್ಮ ಎನ್ನುವ ಹಾಗೆ ಕಂಡುಕೊಂಡ್ರೆ ಅಂತವರ ಉದ್ಧಾರ. ಅದಲ್ಲ, ತೊಟ್ಟಿಲು ಕಟ್ಟುವಂತಹ ಆಲೋಚನೆ ಮಾಡ್ತಾರಂತಾದ್ರೆ ಸಂಹಾರ ಎನ್ನುವ ಹಾಗೆ ತೀರ್ಮಾನ. ತಡ ಮಾಡುವುದು ಯಾಕೆ? ಇದೇ ಪ್ರಸ್ಥಾನ ಶುಭ ಮುಹೂರ್ತ. ಕಾಣುತ್ತಾ ಇರುವಂತಹ ಕನಕದ ಉಯ್ಯಾಲೆಯನ್ನು ಏರಿಕೊಳ್ಳುತ್ತೇನೆ. ಕ್ರೋಧೆಯ ಪುತ್ರರು ತಮ್ಮಳು ಚಂಡಮುಂಡರು ಬಿತ್ತರಿಸಿದ ಹಿನಿತು.
ಗೆದ್ದೆವು ಸಣ್ಣದೊಳೆ ಮಗಣಿ ಗತ್ತಾರಿಕನೇನು ನಮ್ಮ ಪರಾಕ್ರಮ ಏನಿದ್ದ 3 ಲೋಕ ತಿಳಿಯಬೇಕೆಂಬುದಾಗಿ ಭೂಲೋಕಕ್ಕೆ ಹೋದೆವು. ಹಿರಿಯನಿಗೆ ನನಗೆ ಗೆದ್ದಾಗಿತು ತದನಂತರ ಭೂತಾಳ ಸಂಚಾರ. ಹೌದು, ಭೂತಾಳದಲ್ಲಿ ಎಲ್ಲಾ ಕಡೆ ಜಯವನ್ನು ಪಡೆದಿದ್ದೇವೆ. ಇನ್ನು ಉಳಿದದ್ದು ಇಷ್ಟೊತ್ತು ಸರಿ ಇದೇನಾಯ್ತು? ನಮ್ಮ ಸಾಧನೆ ಇಲ್ಲಿಗೆ ಉಳಿಯಬಾರದು. 100 ಲೋಕಕ್ಕೂ ಗೊತ್ತಾಗಬೇಕು ಅಂತಿದ್ರೆ ಸುಮನಸರು, ದೇವತೆಗಳು, ಭಕ್ತಾದಿರಾದಿಗಳು ಅವರನ್ನು ಸದ್ಯ ಪಡೆಯಲೇಬೇಕು. ಏನು ನಿನ್ನ ಅಭಿಪ್ರಾಯ? ಅಲ್ಲ, ಆಲೋಚನೆ ಮಾಡಬೇಕು. ಏನು ಇಷ್ಟು ವರ್ಷ ಆಗಿ ನಿನ್ನ ಸಾಧನೆ ಗೊತ್ತಾಗ್ಲಿಲ್ಲ ಅಂತ ಆದ್ರೆ ಇಲ್ಲಿ ಯಾವಾಗ ಅರ್ಥ ಆಗುವುದು? ಆದ್ರೆ ಇಲ್ಲಿದ್ದವರಿಗೆ ಗೊತ್ತಾಗಿದೆ, ಇಲ್ಲಿಗೆ ಬಾರದಿದ್ದವರಿಗೆ ಗೊತ್ತಾಗಬೇಕಲ್ಲ. ಹೌದು, ಅದಕ್ಕೇನು ಮಾಡುದು? ನೀನು ಬರ್ತೀಯ? ಅಲ್ಲಿಗೆ ನಾವು ಹೋಗುವ. ಚರರ ನುಡಿ ಮುಂದೆ ದೇವಲೋಕ ನಮ್ಮ ಸ್ವಾಧೀನವಾಗಿದೆ. ಸತ್ಯ. ಈಗ ಒಂದು ವರ್ತಮಾನ ಬಂದಿದೆ. ಇಬ್ಬರು ಸಲಗಗಳಂತೆ ಹುಡುಗರು ನಮ್ಮ ಕುಲದಲ್ಲಿ ಹುಟ್ಟು ಬರುತ್ತೆ ಅವರು ಈ ದೇವಲೋಕವನ್ನು ದಾಳಿ ಇಡುವುದಕ್ಕಾಗಿ ಮುಂದುವರಿಯುತ್ತಾ ಇದ್ದಾರಂತೆ. ಯಾರೇ ಇರಲಿ, ಹೇಗೆ ಇರಲಿ, ಸ್ವಾಧೀನ ಮಾಡಿಕೊಳ್ತೇವೆ ಎಂಬ ಉದ್ದೇಶ ಅವರಿಗಿದೆಯಂತೆ. ಕೆಣಕಲು ಅಣ್ಣನಿಗೆ ಮನ್ಮಯ ಕೆಣಕಲು ಎನ್ನಿಸಿ ಬಂದವರು
ಈಟ ನಮ್ಮದಾಗಿದೆ. ಹೌದು. ಇಲ್ಲಿ ಕೂತ್ಕೊಳ್ಳಿ. ಯಾರು ಬರ್ತಾರೆ ನೋಡೋಣ. ಇಬ್ರು ಹುಡುಗರು ಎಲ್ಲಿಗೆ ಅಂತ ಕೇಳಿದ್ರು. ಇದು ಇಲ್ಲಿ ಇದು ಎಲ್ಲಿಗೆ ಇಲ್ಲಿ ಹುಡುಗರೇ ಸಣ್ಣ ಹುಡುಗರು ನೀವು. ನನ್ನನ್ನು ಬೇಕಾದ್ರೆ ಅವನನ್ನು ಹೇಳ್ಬಾರ ಅವ್ರಿಗೆ ಎಷ್ಟಾಗಿದೆ ಪ್ರಾಯ ಅಲ್ಲ ಯೋಗ್ಯತೆ ಅವನಿಗೆ ಹಿರಿತಾನ ಇಲ್ಲಿ ನನಗೆ ಅಗತ್ಯವಿಲ್ಲ. ಆದ್ರೆ ನನಗೆ ಬೇಕಾದ್ದು ನೀವಿಲ್ಲಿಗೆ ಬಂದಿದ್ದೀರಲ್ಲ, ಯಾಕಾಗಿ ಏನ್ ಬೇಕು ಹೇಳಿ. ನಿಮ್ಮನ್ನು ಕಂಡಾಗ ಮತ್ತು ಇಬ್ಬರಿಗೂ ಪರಮ ಆಶ್ಚರ್ಯ ಆಗ್ತಿತ್ತು. ಈ ಸ್ವರ್ಗಲೋಕ ನನ್ನ ನಿನ್ನ ಮಾತಾಡ್ತೇನೆ ಹಾಗೆ ಹೌದೇನೋ. ಸ್ವರ್ಗಲೋಕದಲ್ಲಿ ಸುಮನಸರು ಒಳ್ಳೆಯ ಮನುಷ್ಯನಿಯವರು ಇರುವುದು ಎಂಬುದಾಗಿ ನಾನು ತಿಳಿದಿದ್ರೆ ನೀವು ಇದ್ದೀರಾ? ನಾವು ಅದನ್ನೇ ತಿಳಿದು ಎಂತದ್ದು ಅದನ್ನು ತಿಳಿದೇ ನಾವಿಲ್ಲಿ ನಿಮ್ಮನ್ನು ನೋಡಿದಾಗ ಮನಸ್ಸರು ಒಳ್ಳೆಯ ಮನಸ್ಸಿನವರು. ಆದ್ದರಿಂದ ಅದು ನಾನು ಹೇಳಿದ್ದು. ನೀವು ಹೊಸತಿದ್ರೆ ಹೇಳು. ಹೊಸತ್ತು ಮೊದಲು ನಾನು ಹೇಳಿದ್ದೇನೆ ಅಲ್ಲ, ಇಲ್ಲಿ ಇರುವುದು ಅವರೆಂಬುದಾಗಿ ತಿಳಿದು ನಾವು ಬಂದಿದ್ದೇವೆ. ನೀನು ಯಾರ ಯಾಕಿದ್ದೀರಾ? ನೀವು ಯಾರು ಎಂಬುದಾಗಿ ಪ್ರಶ್ನೆಯನ್ನು ಮಾಡಿದರೆ ನಮಗೆ ಮರು ಪ್ರಶ್ನೆಯನ್ನು ಮಾಡುತ್ತಾ ಇದ್ದೀರಾ? ಯಾರು ನೀವು ಎನ್ನುವ ಹಾಗೆ ಸಾಮಾನ್ಯರಲ್ಲ. ವರ್ತಮಾನ ಕಾಲದಲ್ಲಿ ಶೋಣಿತಾಪುರದಲ್ಲಿ ಅಧಿಕಾರವನ್ನು ವಹಿಸಿಕೊಂಡವರು ನನ್ನ ಅಗ್ರಜ ಶುಂಭ. ಹೌದು, ಯುವರಾಜನಿ ಶುಂಭ ಸುಮನಸರಲ್ಲಿ ಆಳುತ್ತಾ ಇದ್ರು. ನಮ್ಮ ಅಕ್ಕಿಯಲ್ಲಿರಿಸಿಕೊಳ್ಬೇಕು ಎನ್ನುವಂತಹ ಉದ್ದೇಶದಿಂದ ಬಂದೆವು. ದಿಗ್ವಿಜಯವನ್ನು ಮಾಡಿದೆವು. ನಮ್ಮ ಕೈವಶ ಮಾಡಿಕೊಂಡೆವು ಸ್ವರ್ಗವನ್ನು. ಸ್ವರ್ಗ ಪೀಠದಲ್ಲಿ ಕುಳಿತಿರುವಾಗ ನೀವು ಹುಡುಗರು ಬಂದಿದ್ದೀರಿ. ರಟ್ಟೆಯಲ್ಲಿ ಇನ್ನೂ ಕೂಡ ನಿಮಗೆ ದಿಟ್ಟದಲ್ಲ ಬೆಳೆಯಲಿಲ್ಲ ಅಂತ ಕಾಣುತ್ತದೆ. ನಮ್ಮ ಪರಾಕ್ರಮದ ಬಗ್ಗೆ ನಿಮಗೆ ಸರಿಯಾಗಿ ತಿಳಿದಿಲ್ಲ. ಬಂದ ಹಾಗೆ ಹಿಂದೆ
ಅಥವಾ ಶರಣಾಗತಿಯನ್ನು ಹೊಂದಬೇಕು. ಹಿಡಿದಂತಹ ಕರವಾಳದಿಂದ ಈ ಇರುವರ ಶಿರವನ್ನು ಕಶ್ಯಪ ಬ್ರಹ್ಮರು 13 ಮಂದಿ ಹೆಂಡತಿಯರಲ್ಲಿ ಕ್ರೋಧಾದೇವಿಯ ಮಕ್ಕಳು ನಾವು ಚಂಡಮುಂಡರು. ಸಾಮಾನ್ಯದವರು ಭಾವಿಸಬೇಡ. ಬ್ರಹ್ಮನನ್ನು ಭಜನೆ ಮೂಲಕ ಮೆಚ್ಚಿಸಿ ವರಬಲ ಪಡೆದಿದ್ದೇವೆ. ಮನೋವೇಗ, ಬ್ರಹ್ಮಚರ್ಯ, ಗದಾದಂಡ ಇದನ್ನು ಹಿಡಿದು ನಾವು ತಿರುಗಿದೆವುಂತಾದ್ರೆ ನಮಗೆ ಯಾವ ಕಾಲಕ್ಕೂ ಸೋಲೆ ಇಲ್ಲ. ಪಾತಾಳವನ್ನು ಗೆದ್ದಿದ್ದೇವೆ, ಭೂತಾಳವನ್ನು ಗೆದ್ದಿದ್ದೇವೆ, ಈಗ ಸ್ವರ್ಗಕ್ಕೆ ಬಂದಿದ್ದೇವೆ. ನೀನು ಅಲ್ಲಿ ಇರಲಿಲ್ಲ, ನೀನು ಇಲ್ಲಿ ನೀನು ಎಲ್ಲಿ ಇದ್ದಿದ್ದ ಹೋದ್ರೆ ನೀನು ಅಲ್ಲಿ ಇರ್ತೀಯ. ನಿನಗೆ ನಿಲ್ಲಿಕ್ಕೆ ಆಗುದಿಲ್ಲ, ಅದಕ್ಕೆ ಇಲ್ಲಿಗೆ ಬಂದಿದ್ಯಲ್ಲ. ಈಗ 4ಕ್ಕೆ ಬಂದಿದ್ದೇವೆ. 3 4 ನಮ್ಮ ಸ್ವಾಧೀನ ಆಗಬೇಕು. ಅಧಿಕಾರ ನಮಗೆ ಕೊಡುವುದಿಲ್ಲ, ಇಲ್ಲದ್ರೆ ಬಡಿತಾನೆ. ನೀನೇನ ಬಳಿಯುವುದು? ಕಾಶ್ಯಪರ ಮಕ್ಕಳು ನಾವು. ಹೌದು, ನಾವು ಧನುದೇವಿಯ ಮಕ್ಕಳು. ನೀನು ಅಧಿಕ ಪ್ರಸಂಗ ಮಾತಾಡದೆ ಸ್ವರ್ಗಲೋಕವನ್ನು ಬಿಟ್ಟು ಕೊಡ್ತೀಯಾ? ನಿನ್ನ ಹಳೆ ಬೆನ್ನಿಗೆ 4 ಕೊಡ್ಬೇಕಾ? ಈಗ ಹುಡುಗ ಎಂತದು ಆಗುವ ಕೆಲಸ ಆಗ್ತದಂತ ಬಂದಿದ್ದೇವೆ. ಏನಾಗ್ತದೆ? ನಮ್ಮಿಂದ ಕೂಡಿತು. ನಾಯಿ ಸತ್ತಾಗಿ ಸಾಯ್ತಿ. ನಿನಗೆ ಬೇಡ ಬೇಡ ಅಂತ ತೋರಿಸ್ತೇನೆ. ನಿಲ್ಲಿರಿ ಕ್ಷಣಕ್ಕೆ ಎಲ್ಲ ಪೇಳ್ಬುದಕ್ಕೆ, ನಿಲ್ಲಿರಿ ಸೈರಿಸಿ ತಾಳಿರಿ ನಿಲ್ಲಿರಿ ಕ್ಷಣಕ್ಕೆ ಎಲ್ಲ ಪೇಳುವುದಕ್ಕೆ, ಎಲ್ಲ ಪೇಳುವುದಕ್ಕೆ. ರಣಮಲ್ಲರೆ ತಗಜರುಳ್ ನಿಲ್ಲುವುದೇ ಹವಗೆ, ರಣಮಲ್ಲರೆ ಸಹಜರುಳ್ ನಿಲ್ಲುವುದೇ ಹವಗೆ. ಕ್ರೋಧೆಯ ಸುತರು ಈ ದುರಂಧರರು, ಕ್ರೋಧೆಯ ಸುತರು ಈ ದುರಂಧರರು. ಹೀಗಾದರೂ ಗ್ರಹಿತೀರಿ ಸೋದರರವರು, ಸೋದರರವರು. ನಿಲ್ಲಿರಿ ಕ್ಷಣಕ್ಕೆ ಎಲ್ಲ ಪೇಳುವುದಕ್ಕೆ, ಎಲ್ಲ ಪೇಳುವುದಕ್ಕೆ. ಮಧ್ಯದಲ್ಲಿ ಬಂದು ನಿಲ್ಲಿಸಿದಿ, ಮಧ್ಯದಲ್ಲಿ ವೇಗಕ್ಕೆ ಒಂದು ತಡೆ ಹೊಡ್ದಿದ್ದಿ. ಹೌದು, ತಡೆ ಹುಟ್ಟುವುದಕ್ಕೂ ಕಾರಣ ಉಂಟು. ಕಾರಣ ನೀವೇ ಯುದ್ಧ ಮಾಡ್ತಾ ಇದ್ದೀರಿ. ನಾನು ಯುದ್ಧ ಮಾಡೋದಕ್ಕೆ ಬಂದವನಲ್ಲ, ನಾನು ಯುದ್ಧ ಮಾಡುವುದೂ ಇಲ್ಲ. ಹೌದೌದು, ನನ್ನ ಪರಿಚಯ ನಿಮಗುಂಟಾ? ನಾರದ. ನಾರದರ. ಇದು ನಾರದರ. ಇದು ಎಂತದು? ನೀವು ನಾರದರ ಹಾಗೆ ನಾವು ನೋಡ್ಲಿಲ್ಲ. ಆದ್ರೆ ನಾ ಪ್ರಶ್ನೆ ಸಹಜ. ಅವರು ನೋಡಿರ್ಬೋದು. ನೀವು ನಾರದನ್ನು ನೋಡಿದ್ದೀರಾ?
ಇಲ್ಲಪ್ಪ ಇಂಥ ನಾರದ ಅಂದ್ರೆ ಹೀಗಲ್ವಾ? ಇಂಥ ನಾರದ ಅಂದ್ರೆ ಬೇರೆ ನಾರದ ಉಂಟಾ? ಸತ್ಯ ಎಲ್ಲ ಹೇಳಿದ್ರು. ಸತ್ಯವೇ? ನಾರದ ನಾರದ ಹೌದೇ. ನೀವೇ ಅಲ್ಲ ತ್ರಿಲೋಕ ಸಂಚಾರಿ ನಿಜ. ಬ್ರಹ್ಮ ಮಾನಸ ಪುತ್ರ ಅಲ್ವಾ? ಆ ನಾರದ ನೀವೇ? ನಾನೇ. ಹೀಗೆ ಟ್ರೀ ಮಾಡಿಸ್ತಾ ಇದ್ದಾರೆ. ಅದು ತಂಬೂರಿ. ನಾರದರೆ ಓ, ಯುದ್ಧವನ್ನು ನಿಲ್ಲಿಸಿದಕ್ಕೆ ಕಾರಣ ಉಂಟು. ದೇವಲೋಕವನ್ನು ಏರಿ ದೇವೇಂದ್ರನನ್ನು ಸೋಲಿಸಿ ಆ ದೇವಪೀಠವನ್ನು ಏರಬೇಕು ಅಂತ ನೀವು ಬಂದವರು. ಹೌದು ಹೌದು. ನಿಮಗಿಂತ ಮುಂಚೆಯೇ ಇಂದ್ರನನ್ನು ಸೋಲಿಸಿ ಓಡಿಸಿ ಆ ಅಧಿಕಾರವನ್ನು ವಹಿಸಿಕೊಂಡವರು. ಅವನು ಎಲ್ಲರಿಗಿಂತ ಮುಂದೆ ಬಂದು ಕೂತ್ಕೊಳ್ಳುದು ಅಂತ ಇಲ್ಲ. ಹೌದು, ಯಾಕೆಂದ್ರೆ ಅವ ಪ್ರಾಯದ ನನಗೆ ಕೆಲಸ ಉಂಟು ಅಷ್ಟು. ಅವ ಪ್ರಾಯದವ ನಿಮಗಿಂತ. ಹಿರಿಯವ. ನೀವು ಯುವಕರು. ಯಾರು ಬರೋದಿದ್ರೆ ಮುಂದೆ ಬಂದು ಕೂತ್ಕೊಳ್ತಾರ. ಪ್ರಾಯದ ವಿಷಯ ಅಲ್ಲ ಮಾರ. ನಿಮ್ಮ ಅವರಿಗಿಂತ ದೊಡ್ಡವ ಅಂತ ಸಂಗತಿ ಉಂಟು. ನಿನ್ನ ಕೆಲಸಕ್ಕಿಂತ ನನ್ನ ಕೆಲಸ ದೊಡ್ಡದು. ಪ್ರಾಯದಲ್ಲಿ ದೊಡ್ಡವ. ಇಷ್ಟು ಬೇಕಲ್ಲ. ಓ, ನಾವೊಂದು ಸಂಕಲ್ಪವನ್ನು ಮಾಡಿ ಬಂದಿದ್ದೇವೆ. ಏನು ಅಂತ? ಸ್ವರ್ಗಲೋಕವನ್ನು ನಮ್ಮ ವಶಪಡಿಸ್ತೇವೆ. ಅಲ್ಲಿ ಅಧಿಕಾರಿ ನಾವಾಗ್ತೇವೆ. ಗಣೋಮ ಮಾಡ್ತೇವೆ. ಹಾಗಲ್ಲ ಸಂಕಲ್ಪ. ಸರಿ ಸರಿ. ನಮ್ಮಿಂದ ಮುಂದೆ ಹಿರಿಯರು ಬಂದಿದ್ದಾರೆ. ಹಿಡಿದುಕೊಳ್ಳಿಕ್ಕೆ ಹೇಳಿ. ಆಗುದಿಲ್ಲಪ್ಪ. ಯಾಕಂದ್ರೆ ಇಂದ್ರನನ್ನು ಓಡಿಸಿ ಆದ್ರೆ ನೀವು ಏರಿಂತ ನಾನು ಹೇಳಿಕೊಳ್ತಿದ್ದೆ. ಯಾರು? ಕಶ್ಯಪ ಬ್ರಹ್ಮರ ಮಕ್ಕಳಲ್ಲಿ 13 ಮಂದಿ ಮಡದಿಯರಲ್ಲಿ ಇವರು ಹಿರಿಯರು. ನಾವು ಹಿರಿಯರು. ನೀವು ಕ್ರೋಧದೇವಿಯ ಮಕ್ಕಳಲ್ವೇ? ನಾವು ಮತ್ತೆ 13 ಮಂದಿಯಲ್ಲಿ ನಾವು ಇವರು ಧನುದೇವಿಯ ಮಕ್ಕಳು. ಮತ್ತೆ ಇವ ಹಾಗೆ ಹೀಗೆ ಮಾತಾಡುದು. ನಿಮ್ಮ ಅಣ್ಣಂದಿರು ನಮ್ಮಲ್ಲಿ. ಹೌದೌದು. ಧನುದೇವಿಯ ಮಕ್ಕಳು ನಾವು, ಕ್ರೋಧಾದೇವಿಯ ಮಕ್ಕಳು ನೀವು. ಚಿಕ್ಕಮ್ಮನ ಮಕ್ಕಳಲ್ವಾ? ನೀವು ಸಹೋದರರು ಹೊಡೆದಾಡಿಕೊಳ್ಳುವುದರಲ್ಲಿ ಅರ್ಥ ಉಂಟು. ಸಂಬಂಧದಲ್ಲಿ ಅಣ್ಣ ತಮ್ಮಂದಿರ ಹೌದು. ಹಾಗಾದ್ರೆ ಅಣ್ಣ ಏನು? ನಮಸ್ಕಾರ. ಒಳ್ಳೆದಾಗಲಿ. ಸಣ್ಣಣ್ಣ ನಮಸ್ಕಾರ. ಆದ್ರೆ ಅಣ್ಣ ತಮ್ಮಂದಿರು ಸಂಬಂಧ ಹೌದೌದು. ಆದ್ರೆ ಅಧಿಕಾರ ಜಾಗ ಬಿಡ್ಲಿಕ್ಕೆ ಇಲ್ಲ. ಅಣ್ಣನಾದ ಅವ ಅಧಿಕಾರದಲ್ಲಿ ಇರುವಾಗ ನೀವು ಅಧಿಕಾರ ಕೇಳುವುದು ಸರಿಯಲ್ಲ. ಆದ್ರೆ ನಾವು ಬಂದದಕ್ಕೊಂದು ಬೇರೆ ಇಲ್ವಾ? ಮರ್ಯಾದೆ ಉಂಟು ನಿಮಗೆ? ಹೌದು, ಇವರಿಗೊಂದು ಮರ್ಯಾದೆ ಕೊಡ್ಲೇಬೇಕು. ಖಂಡಿತ ಕೊಡ್ಬೇಕು. ಏನು? ನೀವು ನಾರದರು. ಹೌದು, ನಾನೇ. ಲೋಕ ಸಂಚಾರಿಗಳು ಹೌದಪ್ಪ. ಅಲ್ವೇ? ಹೌದು. ಎಲ್ಲಾ ಲೋಕಗಳಲ್ಲಿಯೂ ಒಳ್ಳೆಯದನ್ನೇ ಮಾಡುವುದು ಬಿಟ್ಟರೆ ಕೆಟ್ಟದನ್ನು ಮಾಡುವುದಕ್ಕೆ ನಿಮಗೆ ಯಾವುದೂ ಗೊತ್ತಿಲ್ಲ. ಮಾಡಬಾರ್ದು. ನೀವು ಮಾಡುವುದಿಲ್ಲ. ಇಲ್ಲ, ಮಾಡಿದ್ರೆ ಗೊತ್ತಾಗುವುದಿಲ್ಲ. ಹಾಗೆಂದ್ರೆ ಎಂತದ್ದು? ಹಾಗಲ್ಲ ಸ್ವಾಮಿ. ದೇವಋಷಿ ಅಂತ ಬೇರೆ ಬೇರೆ ಬಿಡಿಸ್ಬೇಕು. ದೇವಋಷಿ ನೀವಾಡಿದ್ದರಲ್ಲಿ ನಾವನ್ನೀಗ ಸಂಕಲ್ಪ ಮಾಡಿದ್ದೇನೆ. ಏನು ಗೊತ್ತೇ? ಏನಪ್ಪ? ತಮ್ಮಂದಿರವರು. ಹೌದು. ಅವರಿಗೂ ನಾವು ಸ್ಥಾನಮಾನ ಕೊಡಬೇಕು, ಗೌರವ ಕೊಡಬೇಕು. ನಿಜ. ಪೀಠ ಏರಿದ್ದೇವೆ ನಾವು. ಹೌದು. ಬಿಟ್ಟು ಕೊಡುವುದಕ್ಕಾಗುವುದಿಲ್ಲ. ಅಣ್ಣನಲ್ವೇ ನೀನು? ಹಾಗಾಗಿ ನಾನು ಅವರನ್ನು ಅರ್ಧ ಪೀಠ ಕೊಟ್ಟು ಸತ್ಕರಿಸ್ತೇನೆ. ಅರ್ಧ ಪೀಠದಲ್ಲಿ ನೀನು ಕೂತ್ಕೊಳ್ಳುದ? ಅಲ್ಲ, ಅರ್ಥ ಏನಂತ? ಅರ್ಥ ಹಾಗಲ್ಲ. ಮತ್ತೆ ಆಡಳಿತ ನಿಮ್ಮದು. ಅವರು ಆಡಳಿತಗಾರರೇ. ನಿಮಗೆ ಸಲಹೆ ಸೂಚನೆ ನೀಡುವಲ್ಲಿ ಮಂತ್ರಿಯ. ಹಾಗಿದ್ರೆ ನಿಮಗೆ ಅಮತ್ಯರು. ಅಮತ್ಯರಂತೂ ಅಲ್ಲ, ರಾಜರು ಅಂತೂ ಅಲ್ಲ. ಒಪ್ಪಿಗೆ ಹೇಗೆ? ನೀವು ಮಂತ್ರಿಗಳು. ಬುದ್ಧಿವಂತಿಕೆ ಸ್ವಲ್ಪ ಉಂಟು. ಆ ಕಡೆ ಅಲ್ಲ ಈ ಕಡೆ ಅಲ್ಲ. ಆದ್ರೆ ಜಗಳವೂ ಬೇಡ. ಜಗಳ ಬೇಡ. ಸಲ್ಲ. ಆದ್ರೆ ಅಧಿಕಾರ ಉಂಟು ನಮಗೆ. ಅಧಿಕಾರ. ಮಂತ್ರಿಗಳು. ನಾವು ಮಂತ್ರಿಗಳ. ಮಂತ್ರಿಗಳು ಹೌದು. ಚುಂಬನ ಮಂತ್ರಿಗಳು. ಆಮೇಲೆ ಪೀಠ ಹೋಗಿದೆ ನಿಮಗೆ. ಅರ್ಧ ಪೀಠ ಬಂದಕ್ಕೆ ಮರ್ಯಾದೆ ನಿಮ್ಮ ಎದುರಿಗೆ ಸ್ವಲ್ಪ ಕೂತು ಸೋಲಿಸಿ. ಸಣ್ಣ ಇನ್ನೆಲ್ಲಿಗೆ ಅದರಲ್ಲಿ ಕೂತ್ಕೊಂಡು ಬಾಯಿ ತೋರಿಸ್ತೇನೆ. ನೀನು ಕೂತ ಮೇಲೆ ಇನ್ನು ಉಳಿದವರಿಗೆ ಜಾಗ ಉಂಟು. ಇವ ಅಣ್ಣ ನೀನು ಬಾ. ಅಲ್ಲ, ನನಗೆ ಎಲ್ಲಿ ಕೂತ್ಕೊಳ್ಬೇಕಂತ ಗೊತ್ತುಂಟು. ತೊಡೇರಿ ಕೂತ್ಕೊಳ್ತೀಯ. ನಾವು ನಾಲ್ವರು ಅರ್ಧ ಸಿಂಹಾಸನವನ್ನು ಪಾಲು ಮಾಡಿದ್ದೇವೆ. ಇನ್ನು ಮುಂದೆ ಇವರು ಮಂತ್ರಿಗಳು. ಹೌದು, ಇವರು ಮಂತ್ರಿಗಳು ಅಲ್ವಾ? ಹೌದು. ಇವ್ರೇನ್ ಮಾಡ್ಬೇಕು? ಇವರದ್ದು ಆಳ್ವಿಕೆ, ನಿನ್ನದ ಆಳ್ವಿಕೆ ಉಂಟೆ. ಮತ್ತೆ ಅಲ್ಲಿ ಆ ವಿಶ್ವನಿತ ಸಲಹೆ ಸೂಚನೆ ಎಲ್ಲ ಕೊಡ್ಬೇಕು. ಹೌದು. ಆಯ್ತಲ್ಲ, ನೀವು ಬಂದ ಕೆಲಸ ಮುಗಿತು. ಕೆಲಸ ಆಯ್ತು. ಇಲ್ಲಿ ಹೋಗೋದ? ನೀವೊಂದು ಪ್ರಾಣ ಉಳಿಸಿಕೊಂಡಿದ್ದೀರಲ್ಲ, ಹೊಡೆದಾಡಿಕೊಳ್ಳುವುದು. ಅಲ್ಲ, ಯಾರು ಪ್ರಾಣ ಹೋಗಿಲ್ಲ, ಅದು ಸಂತೋಷ. ಆಯ್ತು. ನಮಸ್ಕಾರ. ನಮಸ್ಕಾರ. ಆದಿತ್ತು. ನಮಸ್ಕಾರ ಅಂತ ಇದು ಎಲ್ಲಿಲ್ಲ ಅಂತ ಕಾಣ್ತದೆ. ನಾವು ಇನ್ನು ಎಲ್ಲಿ ಸಂಚಾರ ಮಾಡುವುದು ಆವಾಗ ಬರ್ತಾ ಇದ್ವಿ. ನಮಗೆ ಕಾಣಲಿಕ್ಕೆ ಸಿಗಿ ಏನಾದ್ರು ಕೊಡುದಿದ್ರೆ ಕೊಡ್ತೇವೆ ನಿಮ್ಗೆ. ಆಯ್ತಾ? ಈಗ ಎಲ್ಲಿಂದ ಬಂದದ್ದು ನೀವು? ಈಗ ನಾನು ತಿರುಗಾಟ ಮಾಡಿದ್ದೇನೆ. ಎಲ್ಲಿಂದ ಅಂತ? ಭೂಲೋಕದಿಂದ. ನೀವು ಹೋಗುದು ಎಲ್ಲಿಗೆ? ಇನ್ನು ಎಲ್ಲಿಗಂತ ನಿರ್ಧಾರ ಇಲ್ಲ. ಮನೆಗೆ ಹೋಗುದಿಲ್ಲ ನೀವು?
ಮನೆಗೆ ನಾಲ್ಕರಿಗೆ ಮನೆ ಉಂಟ ಪುಣ್ಯ. ಮನೆ ಇಲ್ಲ. ಆಯ್ತು ಹೋಗಿ. ಆಯ್ತು ಆಯ್ತು ನಮಗೆ ನಾಕಲೋಕಕ್ಕೆ ಬಂದದ್ದಕ್ಕೆ ಮಂತ್ರಿ ಪದವಿ ದಾನವ ಶುಂಭನ ಮಂತ್ರಿಗಳು ಇನ್ನು ಮುಂದೆ ಅವೇನು ಮಾತಾಡುವಾಗ ನಾನು ಮಾತಾಡ್ಲಿಕ್ಕಿಲ್ಲ. ಬೇಸರ ಆಯ್ತಾ ಅಂತ ನಾನು ಸಂತೋಷದಿಂದ ಒಪ್ಪಿಕೊಂಡಿದ್ದೇವೆ. ಇನ್ನು ಮುಂದೆ ಆಡಳಿತದಲ್ಲಿ ನಾವಿದ್ರು ನೀವೊಂದು ಸೂಕ್ಷ್ಮವಾದಂತ ಕೆಲಸವನ್ನು ಮಾಡಬೇಕು. ಸರಿ, ದೇವತೆಗಳು ಓಡಿ ಹೋಗಿದ್ದಾರೆ. ಹೌದು, ಆದ್ರೆ ಅವರನ್ನು ನಂಬುವುದಕ್ಕಾಗುವುದಿಲ್ಲ. ಕುಹಕಿಗಳು ಯಾವ ಬುದ್ಧಿಯನ್ನು ತೋರಿಸ್ತಾರೆ ಅಂತ ಹೇಳುವುದಲ್ಲ. ಅವರನ್ನು ನೀವು ಹುಡುಕಿ ಏನು ಮಾಡ್ತಾರೆ, ನನ್ನ ಬಗ್ಗೆ ಏನು ಹೇಳ್ತಾರೆ ಎಲ್ಲ ವಿಷಯವನ್ನು ತಿಳಿದು ಒಂದು ಆವಾಗ ತಿಳಿಸಿ ನಾವು ಚೋಳಿಯನ್ನೆಲ್ಲವ ಸಂತರಿಸುತ್ತಲೇ ದಾನವರಿರ ನಂದು ಅವರ ಅಪ್ಪನೆಯನ್ನು ಪಡೆದುಕೊಂಡು 3 ಲೋಕವನ್ನು ಸಂಚರಿಸಿದೆವು. ಎಲ್ಲಿ ಹೋಗಿ ನೋಡಿದ್ರು ದೇವತೆಗಳ ಸುಳಿಯಿಲ್ಲ. ಇನ್ನೇನು ಮಾಡೋಣ? ತಿರುಗಾಟ ಮಾಡಿದುದರ ಪರಿಣಾಮ ಹಸಿವು ನಮ್ಮನ್ನು ಬಾಧಿಸ್ತಾ ಇದೆ. ಸರಿ, ಕದಂಬ ವನವನ್ನು ಸೇರುವ, ಮೃಗಬೇಟೆ ಆಡಿ ಮೃಗಗಳ ಮಾಂಸವನ್ನು ತಿಂದು ಹೊಟ್ಟೆ ತುಂಬಿಸು.